ಜಮೆಹಿತ್ಲು ತರವಾಡು. ಇದಕ್ಕೆ ಶತಮಾನಗಳ ಇತಿಹಾಸ ಇದೆ. ಈ ತರವಾಡಿನಲ್ಲಿ ಶ್ರೀ ನಾಗದೇವರು, ವಿಷ್ಣುಮೂರ್ತಿ, ವಯನಾಡ್ ಕುಲವನ್, ಶ್ರೀ ಜಮೆಯ ಗುರು, ಪಡಿಂಜರ ಚಾಮುಂಡಿ, ಕಲ್ಲುರ್ಟಿ, ವರ್ಣರ ಪಂಜುರ್ಲಿ, ಕೊರತಿಯಮ್ಮ ಹಾಗೂ ಗುಳಿಗ ದೈವವನ್ನು ಆರಾಧಿಸಿಕೊಂಡು ನಾವೆಲ್ಲ ಬರ್ತಾ ಇದ್ದೇವೆ. ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ಶುಭಾವಸರದಲ್ಲಿ ನಾವಿದ್ದೇವೆ. ಪ್ರಪ್ರಥಮವಾಗಿ ಮೂಲಾಧಾರ ಮೂರ್ತಿಯಾದ ಮಹಾಗಣಪತಿಯನ್ನು, ಕುಂಜತ್ತೂರು ಮಹಾಲಿಂಗೇಶ್ವರನನ್ನು, ಉದ್ಯಾವರ ಶ್ರೀದೈವಗಳನ್ನು ಹಾಗೂ ನಮ್ಮ ಕುಲದೇವಿ ಭಗವತಿಯನ್ನು ಮನಸಾ ಧ್ಯಾನಿಸುತ್ತಾ ನಮ್ಮ ಗುರು ಹಿರಿಯರಿಗೆ ಕೈ ಮುಗಿಯುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ 18 ಕ್ಷೇತ್ರದ ಆಚಾರಪಟ್ಟವರಿಗೆ, ಗುರಿಕಾರರಿಗೆ ಹಾಗೂ ಎಲ್ಲ ಬಂಧುಗಳಿಗೆ ತಲೆಬಾಗುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉದ್ಯಾವರ ದೈವಸ್ಥಳದ ತಮ್ಮ ದೈವದ ಪಾತ್ರಿಗಳಾದಂತಹ ಶ್ರೀ ತಿಮಿರಿ ಬೆಲ್ಚಪ್ಪಾಡ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ನಮ್ಮ ಸಸಿಹಿತ್ಲು ಕ್ಷೇತ್ರದ ಅಧ್ಯಕ್ಷರು, ವಿದ್ವಾಂಸರು, ನಿವೃತ್ತ ಶಿಕ್ಷಕರು ಆಗಿರುವಂತಹ ಗೌರವಾನ್ವಿತ ವಾಮನ್ ಇಡ್ಯ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿಯಾಗಿ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ಅಮ್ಮುಂಜೆ ಇಲ್ಲಿಯ ಶ್ರೀ ವಿಜಯ್ ಸುವರ್ಣ ಪೊಲಳಿ ಇವರ ಉಪಸ್ಥಿತಿಯನ್ನು ನಾವು ಬಯಸ್ತಾ ಇದ್ದೇವೆ. ಹಾಗೆ ಪ್ರಧಾನ ಅತಿಥಿಗಳಾಗಿ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾದಂತಹ ಗೌರವಾನ್ವಿತ ಶ್ರೀ ಚಂದ್ರಹಾಸ್ ಉಳ್ಳಾಲ್ರವರು, ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ಕುಂಟಾಲ್ಪಾಡಿ ಅವರು, ಕಣಿಲ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮಣ್ ಸಾಲ್ಯಾನ್ರವರು, ತೀಯ ಸಮಾಜ ಮುಂಬೈ ಇದರ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಬೆಲ್ಚಡ ಕಟ್ಟಿಗಳಿಯವರು, ಬೊಲ್ನಾಡು ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣ ಉಚ್ಚಿಲ್ರವರು, ಮುಂಬೈಯಲ್ಲಿ ಉದ್ಯಮಿಯಾಗಿರುವಂತಹ ಶ್ರೀ ಸುರೇಶ್ ಬಂಗೇರ್ರವರು, ಹಾಗೆ ಉದ್ಯಾವರ ಶ್ರೀ ದೈವಸ್ಥಳದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ಜಯಪಾಲ್ ಶೆಟ್ಟಿ ಅವರು, ಉದ್ಯಾವರ ಮಾಡದ ಸುಕುಮಾರ್ ಶೆಟ್ಟಿ ಆನೆ ಮಂಜು ಭಂಡಾರಿಯವರು, ಹಾಗೆ ಮಂಜೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಶ್ರೀಮತಿ ಶಶಿಕಲಾ ಪ್ರಕಾಶ್ ಇವರು ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ನಮ್ಮ ತರವಾಡಿನ ಪೂಜಾರಿಗಳಾದಂತಹ ಶ್ರೀ ಕೃಷ್ಣ ಪೂಜಾರಿಯವರು, ನಮ್ಮ ತರವಾಡು ಮುಖ್ಯಸ್ಥರಾದ ಹರಿಶ್ಚಂದ್ರ ಕುಡುಪಿಯವರು, ನಮ್ಮ ಗೌರವಾಧ್ಯಕ್ಷರಾದಂತಹ ಲಕ್ಷ್ಮಣ ಉಳ್ಳಾಲ್ರವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಜಯಂತ್ ಬೋಳಾಲ್ರವರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ತಾರನಾಥ್ BM ಇವರು, ಹಾಗೆ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ರಜನಿ ಹರೀಶ್ ಇವರು ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ಕಳೆದ 4 ದಶಕಗಳಿಗೂ ಮಿಕ್ಕಿ ತಂತ್ರಿವರ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಕಣ್ವತೀರ್ಥ ಸನ್ನಡಕ ಶ್ರೀಯುತ ಕೃಷ್ಣ ಭಟ್ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮ್ಮಿಂದ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಾಗಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ಕೇಳಿ ಸಂಭ್ರಮ. ಸಪ್ತ ಸಾಗರಗಳಲ್ಲಿ ಒಂದಾದ ಕ್ಷೀರಸಾಗರದಲ್ಲಿ ಉದ್ಭವಿಸಿ ಮಾಯೆಯ ಮಂಜಿಯಲ್ಲಿ ಸಪ್ತ ಸಾಗರಗಳನ್ನು ದಾಟಿ ಬಂದು ಪೊಣ್ಣೆಯ ಮಣ್ಣಿನಲ್ಲಿ ತರವೂರಿ ಬಾಯಾರಿಕೆಗಾಗಿ ಶರಪ್ರಯೋಗದಿಂದ ಕ್ಷಣ ಮಾತ್ರದಲ್ಲಿ ಬಾವಿಯನ್ನು ನಿರ್ಮಿಸಿ ಭೂಗರ್ಭದಲ್ಲಿದ್ದ ಜಲಗಂಗೆಯನ್ನು ಮೇಲಕ್ಕೆ ತಂದು ಬಾಯಾರಿಕೆಯನ್ನು ಇಂಗಿಸಿಕೊಂಡು ಪೊಣ್ಣೆಯ ಮಣ್ಣನ್ನು ಪವಿತ್ರಗೊಳಿಸಿ ತಮ್ಮ ಆಸ್ತಿಕ ಬಂಧುಗಳಿಂದ ಪೂಜೆಗೈಯುತ್ತಾ ಬಂದಿರುವ ಸತ್ಯದೈವಗಳಾದ ಶ್ರೀ ಅರಸು ಮಂಜೇಶ್ವರ ದೈವದ ದಿವ್ಯ ಸ್ಥಳವಾದ ಉದ್ಯಾವರ ಮಾಡಕೊಳಪಟ್ಟ ಈ ಜಮೆಹಿತ್ಲು ತರವಾಡು. ಈ ಜಮೆಹಿತ್ಲು ತರವಾಡು ನಮ್ಮ ಪುಲ್ಲಂಜಿ ಸುವರ್ಣ ಕುಟುಂಬದ ಆದಿ ತರವಾಡು. ಅದನ್ನು ತುಳುವಲ್ಲಿ ಬಹಳ ಚಂದವಾಗಿ ಪ್ರಾಜ್ಞರು ವರ್ಣಿಸಿದ್ದಾರೆ. ಮೂಡ ಇಡಿ ಸತ್ಯದ ಮಣ್ಣು, ಪಡ್ಡ ಇಡಿ ರಾಮನ ಕಡಲೆ, ತೆಂಕ ಇಡಿ ರುದ್ರಪಾದೆ, ಬಡಕ ಇಡಿ ಪೊಣ್ಣೆದ ತೀರ್ಥ. ಈ ಪವಿತ್ರ ಕ್ಷೇತ್ರಗಳ ನಡುವಿನಲ್ಲಿ ಕಂಗೊಳಿಸುತ್ತಾ ಇರುವುದೇ ಈ ಜಮೆಹಿತ್ಲು. ಅಂತಹ ಜಮೆಹಿತ್ಲುವಿನಲ್ಲಿ ಭಕ್ತರಾಗಿದ್ದುಕೊಂಡು, ಈ ತರವಾಡಿನವರಾಗಿದ್ದುಕೊಂಡು ನಾವು
ಆ ನಾಗದೇವರ ಹಾಗೂ ದೈವಗಳ ಸೇವೆಯನ್ನು ಮಾಡ್ತಾ ಇದ್ದೇವೆ ಎನ್ನುವುದೇ ನಮಗೆಲ್ಲ ಹೆಮ್ಮೆ. ಸುಮಾರು 50 ವರ್ಷಗಳ ಹಿಂದೆ ದೈವಗಳಿಗಾಗಲಿ ನಾಗರಿಗಾಗಲಿ ಹೂನೀರು ಅಥವಾ ಪರ್ವ ಸೇವೆ ನಡೆಯದೇ ಇದ್ದ ಕಾಲದಲ್ಲಿ ನಮ್ಮ ಹಿರಿಯರು ಅದನ್ನು ಪುನರ್ ಪ್ರತಿಷ್ಠಾಪಿಸಿ ಕಳೆದ 50 ವರ್ಷಗಳಿಂದ ಅದನ್ನು ಬಹಳ ಅನಾಚೂನವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಕಣ್ವತೀರ್ಥ ನಮ್ಮ ಕೃಷ್ಣ ಭಟ್ರವರ ತೀರ್ಥರೂಪರ ಮಾರ್ಗದರ್ಶನದಂತೆ ಮೊದಲುಗೊಂಡಂತಹ ಈ ನಮ್ಮ ತರವಾಡು ಆ ಬಳಿಕ ಕೃಷ್ಣ ಭಟ್ರವರ ತಂತ್ರಿವರ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಮಹಿಳಾ ವಿಭಾಗದ ಸಹಕಾರದಿಂದ ಬಹಳ ಚಂದವಾಗಿ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ನಮ್ಮ ಭಾಗ್ಯವೋ ಎನ್ನುವ ಹಾಗೆ ಈ ದೈವಸ್ಥಳದ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಇಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಜರುಗಿದೆ. ನಮ್ಮ 18 ಕ್ಷೇತ್ರದ ಎಲ್ಲ ಮುಖ್ಯಸ್ಥರನ್ನು, ನಮ್ಮ 8 ಗೋತ್ರದವರನ್ನು ನಾವು ಸಾಧ್ಯವಾದಷ್ಟು ಆಮಂತ್ರಿಸಿದ್ದೇವೆ. ಎಲ್ಲ ಮುಖ್ಯಸ್ಥರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಶಿರಬಾಗುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಪ್ರಾರ್ಥನೆ ನಮ್ಮ ಸತ್ಸಂಪ್ರದಾಯ. ವಿಶಾಲವಾದ ವಿಶೇಷವಾದ ನಮ್ಮ ಈ ಭೂಪ್ರಪಂಚವನ್ನು ಅವ್ಯಕ್ತ ಶಕ್ತಿಗಳು ತನ್ನ ಕಾರಣದ ಕೈಯ ಮೂಲಕ ನಡೆಸುತ್ತಿರುವುದು ಕಟು ಸತ್ಯ. ಅದನ್ನೇ ನಮ್ಮ ಪ್ರಾಜ್ಞರು ಭಗವಂತ ಅಂತ ಕರೆದರು. ನಮಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಆ ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸುವ ಮಾಧ್ಯಮವೇ ಪ್ರಾರ್ಥನೆ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಕೂಡ ಈಗ ತಾನೇ ಚಂದ್ರಾಸುಲ್ಲಾಲ್ರವರು, ಗಣೇಶ್ ಕುಂಟಾಲ್ಪಾಡಿ ಅವರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ. ನಂಬೂತ ಗಣಾದಿ ಸೇವಿತ ಕಪಿತ್ತ ಜಂಬೂ ಫಲಸಾರ ಭಕ್ಷಿತ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸತ್ಯನೇತ್ರೇ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಯಿ ಜಗದ್ವಂದೇ ಶ್ರೀ ಭಗವತಿ ನಮೋಸ್ತುತೆ. ಜ್ಯೋತಿರ್ಮಯಿ ಜಗದ್ವಂದೇ ಶ್ರೀ ಭಗವತಿ ನಮೋಸ್ತುತೆ. ಸರ್ವಧರ್ಮ ಸಮನ್ವಯಾಚಾರ್ಯವರ್ಯ ಮಾನವ್ಯ ಮತ ಪ್ರವರ್ತಕಾಯ ಅಜ್ಞಾನಮೋಚನ ಪ್ರಜ್ಞಾನಲೋಚನಾಯ ಬ್ರಹ್ಮಶ್ರೀ ನಾರಾಯಣ ಗುರುನಾಥಾಯ ನಮಸ್ತೆ ನಮಃ. ಶ್ರೀನಾಗದೇವಾಯ ಸರ್ವಶಕ್ತಿ ಪ್ರದಾಯ ನಮಸ್ತೆ ನಮಸ್ತೆ ನಮಃ. ತಿಮಿರಿ ಬೆಳ್ಚಪಾಟ್ರು ಅಧ್ಯಕ್ಷರು, ಸಭಾಧ್ಯಕ್ಷರು ವೇದಿಕೆ ಬರಬೇಕು. ಧನ್ಯವಾದಗಳು. ಪುಸ್ತಕ ಮಾಡಿದ್ರು ಅದನ್ನೇ ತುಳುವಿನಲ್ಲಿ ಒಂದು ಒಳ್ಳೆಯ ಮಾತಿನಿಂದ ನಮ್ಮ ತುಳುನಾಡಿನಲ್ಲಿ ಹೇಳ್ತಾರೆ, ಇತ್ತಿ ಬಿನ್ನಗು ತಿಳಿಯ ಗಂಜಾಂಡ ಬತ್ತಿ ಬಿನ್ನಗು ಪೇರನುಪ್ಪು ಅಂತ ಹೇಳಿ. ಮನೆಗೆ ಬಂದ ಅತಿಥಿಗಳಿಗೆ ಕಾಲು ತೊಳೆಯುವುದಕ್ಕೆ ಒಂದು ತಂಬಿಗೆ ನೀರು, ಕುಳಿತುಕೊಳ್ಳುವುದಕ್ಕೆ ಒಂದು. ಬಹಳ ಕಾಲದಿಂದಲೂ ಕೂಡ ಇಲ್ಲಿ ಜಮೆ ಹಿತ್ಲು ಆದಿ ತರವಾಡು ಒಂದರ್ಥದಲ್ಲಿ ಎಲ್ಲ ಜಮೆಗೊಳ್ಳುವಂಥ ಒಂದು ಪ್ರದೇಶ, ಅದಕ್ಕೆ ಜಮೆ ಹಿತ್ಲು ಆಗಿದೆ ಏನೋ ಗೊತ್ತಿಲ್ಲ. ಅಂತೂ ಜಮೆ ಆಗುವಂಥ ಈ ಒಂದು ಸ್ಥಳ ಶಕ್ತಿಗಳ ಜಮೆ ಒಂದರ್ಥದಲ್ಲಿ, ಭಕ್ತರ ಜಮೆ ಎರಡು ಕೂಡ ಆಗಿರುವಂಥ ಈ ಆದಿ ತರವಾಡು ಕ್ಷೇತ್ರ ಒಂದು ಬಹಳ ಮುಖ್ಯವಾಗಿ ಬೇಕು. ಇನ್ನೇನಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಒಂದು ಧಾರ್ಮಿಕ ಉಪನ್ಯಾಸಕೊಬ್ಬರನ್ನು ಕರೆದಿದ್ದೇವೆ ನಾವು, ಅವರು ಹೇಳ್ತಾರೆ. ಹಾಗಾಗಿ ಅಂಥ ರೀತಿಯಲ್ಲಿ ಈ ಜಮೆ ಹಿತ್ಲು ಆದಿ ತರವಾಡು ಈಗ ಟ್ರಸ್ಟ್ ಮೂಲಕ ನಡೀತಾ ಇದೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಶಕ್ತಿ ದೈವಗಳ ಆರಾಧನೆಗಳು ಹೇಗಿರಬೇಕು, ಯಾವುದನ್ನು ನೀವು ಬಿಟ್ಟಿದ್ದೀರಿ, ಯಾವುದನ್ನು ನೀವು ಕೊಳ್ಳೇಬೇಕು ಎಂತಕ್ಕಂಥದ್ದು ಕಂಡು ಬರ್ತದೆ ಸ್ವಾಭಾವಿಕವಾಗಿ. ಯಾವುದೇ ದೇವಸ್ಥಾನದ ಅಷ್ಟಮಂಗಲ ಇರಲಿ, ದೈವಸ್ಥಾನದ ಅಷ್ಟಮಂಗಲ ಇರಲಿ. ಅದೇ ರೀತಿ ನಮ್ಮ ಈ ಒಂದು ಜಮೆ ಹಿತ್ಲು ಈ ಸುವರ್ಣ ಯಾಪಲ್ಯಾಂಜಿ ಈ ಒಂದು ತರವಾಡಿಗೂ ಕೂಡ ಆ ಕಂಡು ಬಂದ ಪ್ರಕಾರದಲ್ಲಿ ಕೆಲವೊಂದು ಶಕ್ತಿಗಳ ಆರಾಧನೆ ಮಾಡುವಂಥ ಸ್ಥಳದಲ್ಲಿ ವಾಸಸ್ಥಳ ಇರಬಾರದು ಎಂಬ ದೃಷ್ಟಿಯಲ್ಲಿ ಅದಕ್ಕಾಗಿ ಸೀಮಿತವಾಗಿರಬೇಕು. ಅದು ಭಗವತಿ ದೀಪ ಸಂಕಲ್ಪ ಇರಬಹುದಲ್ಲಿ, ಅದರ ಜೊತೆಗೆ ಕೊರತಿ ಅಮ್ಮನ ಮನೆ ಇರ್ಬೋದು, ಆಮೇಲೆ ಕಲ್ಲುರ್ಟಿ ಪಂಜುರ್ಲಿಯ ಮಂಚೆ ಇರ್ಬೋದು. ಇದೆಲ್ಲವೂ ಕೂಡ ವಾಸವಾಗಿರುವ ಸ್ಥಳದೊಳಗೆ ಇರಬಾರದು ಎಂಬುದು ಬಹಳ ಮುಖ್ಯವಾದ್ದು. ಅದನ್ನು ಕಂಡು ಬಂದಿದೆ, ಅದನ್ನು ಪ್ರತ್ಯೇಕಿಸಬೇಕು ಅಂತೇಳಿ. ಹಾಗಾಗಿ ಆಚಾರಪಟ್ಟವರಿಗೆ ಅಥವಾ ಒಂದು ಅರ್ಚಕರಿಗೆ ಒಂದು ಪ್ರತ್ಯೇಕ ಮನೆ ಮಾಡುವಂಥದ್ದು. ಇಲ್ಲಿ ಆದದ್ದು ಬೇರೆ ಏನಿಲ್ಲ, ಅದೊಂದು ಬೇರೆ ಮನೆ ಆಯಿತು.
ಆ ಮೊದಲಿರುವ ಮನೆ ಆಲ್ಟ್ರೇಷನ್ ಮಾಡಿದ್ರ ಮೂಲಕವಾಗಿ ಆ ಶಕ್ತಿ ದೈವಗಳಿಗೆ ಒಂದು ವಿಶೇಷವಾದಂಥ ಸ್ಥಾನ ನಾವು ಮಾಡಿಕೊಟ್ಟದ್ದು. ಆಮೇಲೆ ಸಾತ್ವಿಕ ಮತ್ತು ಬೇರೆ ರೀತಿಯಲ್ಲಿ ನಮ್ಮಲ್ಲಿ ದೈವಗಳು ಕೆಲವು ರಕ್ತಾಹಾರವನ್ನು ಪಡೆದುಕೊಳ್ಳುವಂಥ ದೈವಶಕ್ತಿಗಳಿದೆ. ರಕ್ತಾಹಾರವನ್ನು ತ್ಯಾಜ್ಯ ಮಾಡುವಂಥ ರೀತಿಯಲ್ಲಿ ಭಕ್ತರನ್ನು ಅನುಗ್ರಹಿಸುವಂಥ ಶಕ್ತಿಗಳು ಇನ್ನೊಂದಿದೆ. ಅಂಥದ್ದೆಲ್ಲ ಒಂದೇ ಗುಡಿಯೊಳಗೆ ಇರುವಂಥದ್ದು ಸರಿಯಲ್ಲ ಎಂಬ ದೃಷ್ಟಿಗೋಸ್ಕರವಾಗಿ 2 ಗುಡಿಗಳ ನಿರ್ಮಾಣ ಅಗತ್ಯ ಬಂತು. ಆ ಕಾರಣಕ್ಕೆ 2 ಗುಡಿಗಳ ವೈನಾಟ್ ಕುಲವನ್ನ ಅಂತ ಒಂದು ಶಕ್ತಿಗಳಿಗೆ ಬೇರೆ, ಹಾಗೆ ಜಮಿಯ ಆ ಗುರುಸ್ಥಾನಕ್ಕೆ ಬೇಕಾಗಿರತಕ್ಕಂಥದ್ದು ಇನ್ನೊಂದು ಬೇರೆ, ಹೀಗೆ 2 ಗುಡಿಗಳು. ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅದೆಲ್ಲ ವಿವರವಾಗಿ ನಾವು ಆಮಂತ್ರಣದಲ್ಲಿ ಅದರ ಮೊದಲಿನ ಮನವಿಯಲ್ಲೆಲ್ಲ ಕೊಟ್ಟಿದ್ದೇವೆ. ಇನ್ನು ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನೆ, ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ 2 ಬಾವಿಗಳ ನಿರ್ಮಾಣ ಆಗೋದು, ಆವರಣಗಳಾಗುವಂಥದ್ದು, ನಾಗಶಕ್ತಿಯ ಸಂಬಂಧ ಆವರಣದಲ್ಲಿ ಮಾಡಬೇಕಾದಂಥ ಕೆಲಸಗಳು ಇತ್ಯಾದಿ, ಮರದ ಕೆಲಸ ಎಲ್ಲವೂ ಕೂಡಿಕೊಂಡಾಗ ನಮ್ಮ ಒಂದು 75ರಿಂದ 80 ಲಕ್ಷದ ಬಜೆಟ್ 1 ಕೋಟಿಗೆ ಮೀರುವಂಥದ್ದು ಈಗಿನ ಕಾಲಕ್ಕೆ ಅದೇನು ಹೆಚ್ಚಲ್ಲ. ಆ ಕಾರಣಕ್ಕೆ ಎಲ್ಲ ಕುಟುಂಬದ ಭಕ್ತರು ಸಹಕಾರ ಮಾಡಿದ್ದಾರೆ. ನಾವು ಹೇಳಿದ್ದಕ್ಕಿಂತಲೂ ಹೆಚ್ಚು ಡೊನೇಷನ್ ಕೊಟ್ಟವರಿದ್ದಾರೆ, ಹೇಳಿದ್ದನ್ನು ಪೂರ್ಣಗೊಳಿಸುವಂಥ ಭರವಸೆ ಕೊಟ್ಟವರು ಇದ್ದಾರೆ. ಆಮೇಲೆ ಇನ್ನು ಕುಟುಂಬೇತರ ಅಂದರೆ ನಮ್ಮ ತರವಾಡೇತರ ಮಂದಿಯೂ ಕೂಡ ಒಂದು ರೀತಿಯಲ್ಲಿ ಸ್ಪಂದಿಸಿ ಕೆಲವರು ಆ ರೀತಿಯ ಉದಾರ ದಾನವನ್ನು ಮಾಡಿದ ವಿಷಯತೆಯನ್ನು ನಮ್ಮವರೇ ಆಗಿದ್ದುಕೊಂಡು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಮತ್ತು ಇಲ್ಲಿ ಅರಸು ಮಂಜೇಶ್ವರ ದೇವಸ್ಥಾನದ ಒಂದು ಧರ್ಮಪಾತ್ರಿಯೂ ಕೂಡ ಆಗಿದ್ದುಕೊಂಡು ಬಹಳ ಒಳ್ಳೆಯ ರೀತಿಯ ಒಂದು ಚುರುಕಾದ ಕೆಲಸವನ್ನು ಅವರು ಸ್ವಲ್ಪ ಅತ್ಯಂತ ಹಿರಿಯರಲ್ಲ, ಅಲ್ಲಿ ಧರ್ಮಪಾತ್ರಿ ಆಗಿದ್ದರೂ ಕೂಡ ಒಂದು ರೀತಿಯ ಕಿರಿತನ ಉಂಟು, ಅವರಲ್ಲಿ ಯುವತನ ಉಂಟು. ಅದರ ಜೊತೆಗೆ ಅವರೇ ಶ್ರೀಯುತ ಸುಧಾಕರ್ ಅವರು ತಿಮಿರಿ ಬೆಳ್ಚಾಡ್ರ ಎಂಬ ಗೌರವದಿಂದ ಇಲ್ಲಿ ನಮಗೆ ಅಧ್ಯಕ್ಷರಾಗಿದ್ದಾರೆ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾ ಇದ್ದಾರೆ. ಕೇವಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವುದು ಮಾತ್ರ ಅಲ್ಲ, ಪ್ರತಿಯೊಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರ ಒಂದು ಬಹಳವಾದಂಥ ಕೆಲಸ ಇದೆ. ಬಹಳ ಸಮಯದಿಂದ ಅದನ್ನು ಚಿಂತನೆ ಮಾಡಿಕೊಂಡು ಪ್ರಧಾನ ಕಾರ್ಯದರ್ಶಿ ಆದಂಥ ಜಯಂತ್ ಬೋಳಾರನ್ನು ಹಿಡ್ಕೊಂಡು, ಕೋಶಾಧಿಕಾರಿಗಳನ್ನು ಹಿಡ್ಕೊಂಡು, ಸಂಘಟನೆ ಯುವ ಸದಸ್ಯರನ್ನೆಲ್ಲ ಹಿಡ್ಕೊಂಡು ಏನೆಲ್ಲ ಆಗಬೇಕು, ದೇವತಾ ಕೆಲಸಗಳಿಗೆ ಬೇಕಾದಂಥ ಪರಿಕರದಿಂದ ಹಿಡಿದು ಡೊನೇಷನ್ನಿಂದ ಹಿಡಿದು ಇಲ್ಲಿ ಉತ್ಸವ ಆಗುವ ಚಪ್ಪರದಿಂದ ಹಿಡಿದು ಎಲ್ಲವನ್ನೂ ಕೂಡ ಸೂಪರ್ವೈಸಿಂಗ್ ಮಾಡಿಕೊಂಡು ಅದರ ಎಲ್ಲ ಅನುಭವಗಳನ್ನು ಹೊಂದಿಕೊಂಡು ಅವರು ಇದೆಲ್ಲ ಕೆಲಸವನ್ನು ಮಾಡಿಸಿದ್ದಾರೆ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳು ನೋಡಿ ಬರುವಾಗ ತಡ ಆಯ್ತು ಸ್ವಲ್ಪ ಅವರು, ಯಾಕಂದರೆ ಅಲ್ಲಿ ಅಂಥದ್ದೊಂದು ಅಲ್ಲಿ ರಗಳೆ ಒಳಗೆ ಬಿದ್ದಿರ್ತಾರೆ ಅವರು. ಆ ಕಾರಣಕ್ಕೆ ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇವರು ಸಭೆಯನ್ನು ನಡೆಸಿಕೊಡ್ಬೇಕಂತ ಅವರನ್ನು ಗೌರವಪೂರ್ಣವಾಗಿ ನಾನು ಸ್ವಾಗತಿಸ್ತೇನೆ. ವಂದನೆಗಳು. ಇಂಥ ಒಂದು ಧಾರ್ಮಿಕ ಸಭೆಗಳಿಗೆ ನಾವೊಂದು ಧಾರ್ಮಿಕ ಒಂದು ವಿಚಾರಗಳನ್ನು ಹೇಳುವಂಥವರು ಬೇಕು. ನಮಗೆ ಎಲ್ಲರ ಭಾಷಣದಲ್ಲೂ ಕೂಡ ಧಾರ್ಮಿಕತೆಗೆ ಸಂಬಂಧಪಟ್ಟ ವಿಚಾರಗಳು ಬರ್ತದೆ, ಆದರೆ ಒಬ್ಬರು ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಒಂದು ಪ್ರಾಶಸ್ತ್ಯ ಕೊಟ್ಟು ಮಾತಾಡುವಂಥ ರೀತಿಯಲ್ಲಿ ಇರುವುದಕ್ಕೆ ಅಧಾರ್ಮಿಕ ಪ್ರವಚನ ಅಂತ ಹೇಳ್ತೇವೆ. ಅದನ್ನು ಹೆಚ್ಚು ಅಧ್ಯಾಪಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸುರತ್ಕಲ್ ವಲಯದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ನಿವೃತ್ತಿಗೊಂಡವರು. ಅದರ ಜೊತೆಗೆ ಇವತ್ತು ಸಸಿತ್ಲು ಭಗವತಿ ಕ್ಷೇತ್ರ ನಮ್ಮ 18 ಕ್ಷೇತ್ರಗಳಲ್ಲಿ ಬಹಳ ಪ್ರಾಮುಖ್ಯ ಕ್ಷೇತ್ರವಾಗಿ ಕಂಡು ಬರುವಂಥದ್ದು. ಅಲ್ಲಿನ ಕ್ಷೇತ್ರದ ಅಧ್ಯಕ್ಷರಾಗಿ ಕೂಡ ಅವರಿದ್ದಾರೆ. ಅದರ ಜೊತೆಗೆ ಸಮಯ ಸಿಕ್ಕಿದಾಗ ಹಲವಾರು ಲೇಖನಗಳನ್ನು, ಕಥೆಗಳನ್ನು, ಕವನಗಳನ್ನು, ವಿಮರ್ಶೆಗಳನ್ನು ಬರೆಯತಕ್ಕಂಥ ಒಬ್ಬರು ಸಾಹಿತಿ ಕೂಡ ಆಗಿದ್ದಾರೆ. ಅವರ ಮೂಲಕವಾಗಿ ಇವತ್ತು ಒಂದು ಧಾರ್ಮಿಕ ಪರಂಪರೆ, ಈ ತರವಾಡು ಪರಂಪರೆಗಳಿರ್ಬೋದು, ಇಲ್ಲಿ ದೈವ ಶಕ್ತಿಗಳ ಒಂದು ಆರಾಧನಾ ಪರಂಪರೆ ಇರ್ಬೋದು, ನಮ್ಮ ಕ್ಷೇತ್ರಗಳ ಇದಕ್ಕೆ ಒಂದು ಇರುವಂಥ ಕೊಂಡಿಗಳಿರ್ಬೋದು, ಇವೆಲ್ಲರ ಬಗ್ಗೆ ಏನಾದರೂ ಒಂದು ವಿಶೇಷ ತಿಳುವಳಿಕೆಯನ್ನು ಕೊಡಬೇಕಾದ್ರೆ ಅವರನ್ನು ನಾವು ಆಹ್ವಾನಿಸಿದ್ದೇವೆ. ವಾಮನ ಇಡ್ಡೆ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಇದರ ರೇಖೆ ತಜ್ಞರು ಆಗಮಿಸಿದ್ದಾರೆ. ಶ್ರೀ ವಿಜಯ್ ಸ್ವರ್ಣ ಪೊಳಲಿ ಅವರು ಅತ್ಯಂತ ಕಿರಿಯರಾಗಿ ಅತ್ಯಂತ ಹಿರಿತನದ ಕೆಲವು ಮಹತ್ವಪೂರ್ಣವಾದಂಥ ವಿಚಾರಧಾರೆಯನ್ನು ಬೆಳೆಸ್ಕೊಂಡು ಬರುವುದರ ಮೂಲಕವಾಗಿ ಒಂದು ಶಕ್ತಿಯ ಆರಾಧನೆ, ಅದರ ಜೊತೆಗೆ ಇಂಥ ಒಂದು ವೈಜ್ಞಾನಿಕ ವಿಷಯವನ್ನೇ ಮನಸ್ಸಿಗೆ ತಲ್ಲಣಗೊಳ್ಳುವಂಥ ನಮ್ಮ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿಗಳವರಾದಂಥ ಶ್ರೀಯುತ ದೀಕ್ಷಿತ್ ಕುಮಾರ್ ಇವರು ಶಾಲು ತೊಡಿಸಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ವಿಜಯ್ ಸುವರ್ಣ ಪೊಲಳಿ ಇವರು ನಮ್ಮ ಪುಲ್ಲಾಂಜಿ ಕುಟುಂಬಿಕರೇ ಆಗಿರುವುದು ಮತ್ತೊಂದು ವಿಶೇಷ. ಕಾರ್ಯಕ್ರಮಕ್ಕೆ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪಡತ್ತೂರು ಉಳ್ಳಾಲ ಸಸಿಹಿತ್ತಿನಲ್ಲಿ ಭಕ್ತ ರಕ್ಷಕೆಯಾಗಿ ಮೆರೆದವಳು ಒಂದು ಇತಿಹಾಸ ಹೇಳುತ್ತದೆ. ಆ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ
ಕುದ್ರೋಳಿ ಭಗವತಿ ಕ್ಷೇತ್ರವು ಕೂಡ ಅಷ್ಟೇ ಪ್ರಾಮುಖ್ಯವಾಗಿ ಕಂಡುಬಂತು. ಆ ನೆಲೆಯಲ್ಲಿ ಅಲ್ಲಿನ ಒಂದು ಪ್ರಾಶಸ್ತ್ಯ ಉತ್ತಮ ರೀತಿಯಲ್ಲಿ ಅವರ ಹೆಂಡತಿ ಕಡೆಯವರು ಎಲ್ಲರೂ ಇಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ಅವರು ತರವಾಡಿದಾಗಿದೆ. ಆ ನೆಲೆಯಲ್ಲಿ ವಿಶೇಷವಾದಂಥ ದಾನವನ್ನು ಮತ್ತು ಧರ್ಮ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಬೋಳ್ನಾಡು ಶ್ರೀ ಭಗವತಿ ಕ್ಷೇತ್ರ ವಿಟ್ಲ ಇದರ ಅಧ್ಯಕ್ಷರಾದಂಥ ಕೃಷ್ಣ ಉಚ್ಚಿಲ್ ಇವತ್ತು ಬಂದಿಲ್ಲ. ಒಳ್ಳೆಯ ಗರಿಷ್ಠ ಮೊತ್ತದ ದಾನವನ್ನು ಕೊಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಔಚಿತ್ಯಪೂರ್ಣವಾಗಿ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಂಬೈ ಉದ್ಯಮಿ ಸುರೇಶ್ ಬಂಗೇರಿ ಅವರಿಗೆ ಸ್ವಾಗತ. ಪ್ರೀತಿಯಿಂದ ಮತ್ತು ಕ್ಷೇತ್ರ ಮತ್ತು ಇಲ್ಲಿನ ಒಂದು ಶಕ್ತಿ ದೈವಗಳ ಸಂಬಂಧಗಳ ಒಂದು ರೀತಿಯ ಸಂಬಂಧ ಬೇಕು. ಆ ರೀತಿಯಲ್ಲಿ ಇಂಥ ಒಂದು ಗುಡಿಗಳು ಬೆಳಗಬೇಕು ಮತ್ತು ಆ ಶಕ್ತಿ ಅಲ್ಲಿನ ಶಕ್ತಿಗಳ ಅನುಗ್ರಹ ಇಲ್ಲಿನ ಶಕ್ತಿಗಳಿಗೆ ಬೇಕು. ಇಲ್ಲಿನ ಶಕ್ತಿಗಳ ಒಂದು ರೀತಿಯ ಪ್ರೀತಿ ಸಂಬಂಧಗಳು ಹಾಗೆ ಇಟ್ಟುಕೊಳ್ಬೇಕು ಎಂಬ ನೆಲೆಯಲ್ಲಿ ಅಂಥ ಒಂದು ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ ಎಲ್ಲ ಕ್ಷೇತ್ರದವರು. ಈ ರೀತಿಯಲ್ಲಿ ನಾವು ಆಹ್ವಾನಿಸಿದಂತೆ ಶ್ರೀ ಶಿವಕುಮಾರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಸನ್ಮಾನ್ಯ ಸುಕುಮಾರ್ ಶೆಟ್ಟಿ ಅವರನ್ನು ಶ್ರೀಯುತ ಪ್ರವೀಣ್ ರವರು ಶಾಲು ತೊಡಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕೆಲವಾರು ಕೆಲಸಗಳ ನಮ್ಮ ಹರಿಶ್ಚಂದ್ರ ಕೊಡುಪು ಶ್ರೀಯುತ ತಾರನಾಥ್ BM ಇವರನ್ನು ದೇವದಾಸರವರು ಶಾಲು ತುಡಿಸಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಬಂಧುಗಳೇ, ಕಾರ್ಯಕ್ರಮದ ಉದ್ಘಾಟನೆಯತ್ತ ನಾವು ತೆರಳ್ತಾ ಇದ್ದೇವೆ. ಜ್ಯೋತಿ ಇದು ಜ್ಞಾನದ ಸಂಕೇತ. 1ರಿಂದ 1000ವಾಗಬಲ್ಲ, 1000ದಿಂದ 1ಆಗಬಲ್ಲಂತಹ ವಿಶಿಷ್ಟವಾದ ಗುಣವನ್ನು ಜ್ಯೋತಿ ಹೊಂದಿದೆ. ಇದಕ್ಕೆ ನಮ್ಮ ಈ ತರವಾಡಿಗೆ ಇದು ಬಹಳ ಸಂಬಂಧಪಟ್ಟದ್ದು. ಕಡಿಮೆ ಸಂಖ್ಯೆಯಲ್ಲಿ ಇರುವಂತಹ ಸದಸ್ಯರು 1000 ಸಂಖ್ಯೆಯಲ್ಲಿ ಆಗಲಿ ಎನ್ನುವಂಥ ಒಂದು ಆಶಯವಾದರೆ 1000 ಮನಸ್ಸುಗಳು ಏಕಮನಸ್ಸಿನಿಂದ ಈ ತರವಾಡಿನಲ್ಲಿ ಕೆಲಸ ನಿರ್ವಹಿಸಲಿ ಎನ್ನುವಂಥ ಆಶಯದೊಂದಿಗೆ ಇಂದಿನ ಈ ಸಭಾ ಕಾರ್ಯಕ್ರಮವನ್ನು ಜ್ಯೋತಿ ಪ್ರಜ್ವಲಿಸುವುದರ ಮೂಲಕ ಮುಂದುವರಿಸಲಿಕ್ಕಿದ್ದೇವೆ. ನಮ್ಮ ಎಲ್ಲ ಕ್ಷೇತ್ರಗಳ ಆಚಾರಪಟ್ಟವರು ಹಾಗೂ ಗುರಿಕಾರರು ವೇದಿಕೆಯ ಕೆಳಗಿರುವವರು ದಯವಿಟ್ಟು ವೇದಿಕೆಯ ಬಳಿಗೆ ಬರಬೇಕು. ವೇದಿಕೆಯ ಪೂಜ್ಯ ಕೃಷ್ಣ ಭಟ್ರವರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ಜೊತೆ ಸೇರಿ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ಕೇಳಿದ್ದೇವೆ. ಹಾರೈಸಿ ಜ್ಯೋತಿ ಬೆಳಗಿಸಿದಂತಹ ಪೂಜ್ಯರಾದ ಕೃಷ್ಣ ಭಟ್ರವರಿಗೆ, ನಮ್ಮ ಆಚಾರ ಭಟ್ಟವರಿಗೆ, ಗುರಿಕಾರರಿಗೆ, ಕ್ಷೇತ್ರದ
ಅಧ್ಯಕ್ಷರಿಗೆ ಹಾಗೂ ನಮ್ಮ ಅಧ್ಯಕ್ಷರಿಗೆ ಗೌರವಪೂರ್ವಕವಾಗಿ ಶಿರವಾಗುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಂದು ಜೀರ್ಣೋದ್ಧಾರ ಕಾರ್ಯ ಮುಗಿದಾಗ ಮುಂದಿನ ನಡವಳಿಕೆಗಳು ಹೇಗಿರಬೇಕು ಎನ್ನುವುದನ್ನು ಹೇಳ್ತಾರೆ. ವರ್ಷಾವಧಿ ಹೇಗೆ ಪರ್ವಗಳನ್ನು ಮಾಡಬೇಕು ಇದೆಲ್ಲವನ್ನು ಹೇಳ್ತಾರೆ. ಆ ಪ್ರಕಾರ ನಾವು ನಡೀತೇವೆಯೇ? ಪುರ್ಸೊತ್ತು ಯಾರಿಗೂ ಇಲ್ಲ. ನಾನು ಬರುವಾಗ ಅಲ್ಲಿ ದ್ವಾರದ ಬಳಿಯಲ್ಲಿ ಕೆಲವರಿದ್ದರು, ದಾರಿಯಲ್ಲಿ ಕೆಲವರಿದ್ದರು. ಈ ಜನ ಮುಂದಕ್ಕೆ ಬರುವಾಗ ಎಲ್ಲಿಯೂ ಕಾಣೋದಿಲ್ಲ. ನನಗೆ ಬಾಣದ ಗುರುತುಗಳು ಮಾತ್ರ ಕಾಣುತ್ತವೆ. ಬಾಣದ ಗುರುತುಗಳನ್ನು ಬೆನ್ನಟ್ಟಿಕೊಂಡು ನಾನು ಇಲ್ಲಿ ಬಂದೆ. ನನಗೆ ಇಷ್ಟು ಒಳ್ಳೆಯ ಒಂದು ಕಥಾ ಸತ್ಸಂಗ ನಡೀತಾ ಇತ್ತು ಇಲ್ಲಿ. ನಾನು ಅಲ್ಲಿಂದ ಕೇಳ್ತಾ ಇದ್ದೇನೆ, ಆ ಮಧುರವಾದ ಮನೋಹರವಾದ ಹರಿಕಥಾ ಸತ್ಸಂಗ. ನಾನು ಹಲವು ಅವರ ಹರಿಕಥಾ ಸತ್ಸಂಗಗಳನ್ನು ಕೇಳಿದ್ದೇನೆ. ಬಹಳ ಚೆನ್ನಾಗಿ ಇವತ್ತು ಸುಧಾಮನ ಚರಿತ್ರೆಯನ್ನು ಅವರು ಹೇಳಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಇಷ್ಟೆಲ್ಲ ಮಧ್ಯ ವಯಸ್ಸಿನ ಮೇಲಿನವರು ಸೇರಿಕೊಂಡು ಹೋರಾಡ್ತಾ ಇದ್ದಾರೆ ಒಂದು ಕುಟುಂಬಕ್ಕಾಗಿ, ಕೆಲಸ ಮಾಡ್ತಾ ಇದ್ದಾರೆ ಒಂದು ಕುಟುಂಬಕ್ಕಾಗಿ. ಆದರೆ ಯುವ ಶಕ್ತಿಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ, ನಾಗದಿಂದ ಆ ಕಡೆಯಲ್ಲಿ ಈ ಕಡೆಯಲ್ಲಿ ನಮಗೇನು ಜವಾಬ್ದಾರಿಗಳನ್ನು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ. ಹಾಗೆ ನಮ್ಮ ಉಳ್ಳಾಲದಲ್ಲಿ, ಕೂಟಕ್ಕಳದಲ್ಲಿ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಎಲ್ಲ ಒಟ್ಟು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರವರ ಕೆಲಸ. ಆದರೆ ಸಮಾಜ ಪ್ರೀತಿ, ಸಮಾಜ ಬಂದವರನ್ನು ನೋಡುವಂಥದ್ದು, ಮಾತಾಡಿಸುವಂಥದ್ದು. ಸತ್ಯ ಹೇಳಿ, ನಿಮಗೆ ಕುಟುಂಬಸ್ಥರಿಗೆ ಎಲ್ಲರಿಗೂ ಎಲ್ಲರ ಪರಿಚಯ ಇದೆಯಾ ಅಂತೇಳಿ ಅದೊಂದು ಗುಣವನ್ನು ಬೆಳೆಸ್ಕೊಳ್ಬೇಕು. ಎಲ್ಲರನ್ನೂ ಭೇಟಿಯಾಗಿ ಮುಗುಳ್ನಾಗಿ, ಅದಕ್ಕೆ ಹಣ ಇಲ್ಲ, ಒಂದು ನಗುವುದಕ್ಕೆ ಏನು ಹಣ ಇಲ್ಲಲ್ಲ, ಆ ಮುಖ ನೋಡಿ ನಕ್ಕು ನಂತರ ಪರಿಚಯ ಮಾಡಿಕೊಳ್ಳಿ. ಒತ್ತು ಬರ್ತಾರೆ, ನಿಖಿಲ್ನ ಇಲ್ಲೂ ಓಲಾಂಡು ಸರಿ. ಹಿರಿಯರ ಮಾತು ತೆಗೀರಿ. ನಮ್ಮ ಹಿರಿಯರು ಯಾರಿದ್ರು ಅವರ ಹೆಸರು ತೆಗೀರಿ. ಅಲ್ಲಿಂದ ಪ್ರಾರಂಭವಾಗುತ್ತದೆ ನಮ್ಮ ಸಂಬಂಧಗಳು, ನಮ್ಮ ಕುಟುಂಬದ ಬಂಧುತ್ವ, ಪ್ರೀತಿ ಇತ್ಯಾದಿಗಳು. ಇವುಗಳ ಕೊರತೆಯಾದಾಗ ನಮಗೆ ಕುಟುಂಬ ಅಂತ ಹೇಳಿದ್ರೆ ಒಂದು ವೈರಾಗ್ಯ ಬಂದು ಬಿಡ್ತದೆ. ಹೋಗಬೇಕೋ ಬೇಡವಾ, ಈ ಸಲ ಬೇಡ, ಮುಂದಿನ ವರ್ಷ ಹೋಗೋದು, ಮುಂದಿನ ವರ್ಷ ತಾಪತ್ರೆ, ಮುಂದಿನ ವರ್ಷ ಇಲ್ಲ ಇನ್ನೊಂದು ವರ್ಷ ಹೋಗುತ್ತೆ. ಕುಟುಂಬ ದೂರ 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 ಆಗ್ತಾ ಹೋಗ್ತದೆ. ಅದನ್ನೆಲ್ಲ ದಯವಿಟ್ಟು ಕುಟುಂಬದ ಒಂದು ಮಿಲನಕ್ಕಾಗಿ ನಾವೆಲ್ಲ ಸೆಣಸಾಡಬೇಕು, ಹೋರಾಡಬೇಕು ಅಂತ ಆರಂಭದಲ್ಲಿ ಹೇಳ್ತಾ ಇದ್ದೇನೆ. ಈಗ ಜಮೆಹಿತ್ಲು ಕುಟುಂಬದಲ್ಲಿ ಇರುವಂಥ ಒಂದು ಪ್ರಧಾನ ಶಕ್ತಿ ಅಂತ ಹೇಳಿದ್ರೆ ವಯನಾಡು ಕುಲವನ್. ಪೂರ್ವದಲ್ಲಿ ನಾನು ಕೆಲವೊಮ್ಮೆ ಭಗವತಿಯ ವಿಷಯವನ್ನು ಹೇಳುವುದಿತ್ತು. ಭಗವತಿಯ ಬಗ್ಗೆ ಒಂದು ಹೇಳಬೇಕಾಗಿದ್ದರೆ, ತೀಯರಿಗೆ ಭಗವತಿ ಒಲಿದದ್ದು ಹೇಗೆ ಅಂತ ಹೇಳಬೇಕಾಗಿದ್ದರೆ ಅದಕ್ಕೊಂದು ಕಾರಣ ಉಂಟು. ಕ್ಷೇತ್ರದಲ್ಲಿ ಅಂಗಳಕ್ಕೆ ಇಳಿದ ಕೂಡಲೇ ವಯೋವೃದ್ಧರೆಲ್ಲರೂ ಹೇಳೋದು ಒಂದೇ ಮಾತು, ಅಂದೆಯೇ ಇನ್ನರು ಭಗವತಿ ಅಮ್ಮ ಮಲ್ಲನ ಅಂದಮ್ಮ ಮಲ್ಲ ಅರ್ನತ ಮೆಗಿದಿನ ಕುಲುಮಾತ ಅವು ಹೆಂಗೆ ಗೊತ್ತು ಇಜ್ಜಿ. ನಾನು ಹೇಳ್ತೇನೆ, ಯಾಕಂದರೆ ನಮ್ಮಲ್ಲಿ ಒಂದು ಪ್ರಿಂಟ್ ಆಗಿ ಹೋಗಿದೆ. ಭಗವತಿ, ಪರಮೇಶ್ವರಿ, ರಾಜರಾಜೇಶ್ವರಿ ಇವರೆಲ್ಲ ಬೇರೆ ಬೇರೆ ಅಕ್ಕ ತಂಗಿ ಅಂದಿರುವಂಥ. ನಮ್ಮ ಅಮೃತ ಸೋಮೇಶ್ವರರು 7 ದೆಯ್ಯಗಳು ಅಂತ ಹೇಳಿಕೊಂಡು ರೂಪಕ ಮಾಡಿದರು. ಇಫೆಕ್ಟ್ ಪರಿಣಾಮ ಆಯಿತು. ಅದರಿಂದಾಗಿ ಏನಾಯಿತು, 7 ಜನ ಅವರ ಅಕ್ಕ ತಂಗಂದಿರಂತಾಯಿತು. ಬಪ್ಪನಾಡು ಕ್ಷೇತ್ರ ಮಹತ್ವ ಪ್ರಸಂಗ ಆಯಿತು. ಆ ಪ್ರಸಂಗದಲ್ಲಿ ವಿಷ್ಣುವಿನ ಕಣ್ಣ ನೀರಿನ 7 ಬಿಂದುಗಳು ಬಿದ್ದು ಸಪ್ತದುಗ್ರಿಯರು ಸೃಷ್ಟಿಯಾದರು ಅಂತ ಹೇಳಿ ಬರೋದು. ಆದ್ದರಿಂದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಜನಮನದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಿತು. ಆದರೆ ಭಗವತಿ ಮಹಾತ್ಮೆ ಅದು 7 ರಾತ್ರಿ 7 ಹಗಲು ಹೇಳುವಂತಹ ಅಷ್ಟು ವಿಸ್ತಾರವಾದಂತಹ ವಿಷಯಗಳನ್ನು ತುಂಬಿಕೊಂಡಿದೆ. ಸಂಬಂಧಪಟ್ಟಂತೆ ನಮ್ಮ ಲಕ್ಷ್ಮಣರ ಮನೆಯಲ್ಲಿ ಕೆಲವು ತಾಳೆಗರಿ ಗ್ರಂಥದ ಕಟ್ಟುಗಳನ್ನು ನಾನು ನೋಡಿದೆ. ಅಲ್ಲಿ ನಮ್ಮ ಕಲೆಗಾರರ ಮನೆಯಲ್ಲಿ ಕೆಲವು 5,000 ತಾಳೆಗರಿ ಓಲೆಯಷ್ಟು ಗ್ರಂಥಗಳು ಇದ್ದು ಈಗೆಲ್ಲ ಅದು ನಶಿಸಿ ಹೋಗಿದೆ ಎನ್ನುವಂಥದ್ದು, ಅದಕ್ಕೆ ನಿತ್ಯ ಪೂಜೆ ನಡೀತಾ ಇರುವುದು ಇದೆ ಅಂತ ಹೇಳುವುದನ್ನು ಕೇಳಿದೆ. ಕಲೆಗಾರರ ಮನೆಯಲ್ಲಿ 1 ತಾಳೆಗರಿ ಗ್ರಂಥ ಇದೆ. ಇದು ಶಿವನ ವಿಷಯದಲ್ಲಿ ಹೇಳುವಂಥ ತಾಳೆಗರಿ ಗ್ರಂಥ. ಕೊಡಂಗಲ್ಲೂರು ಕ್ಷೇತ್ರಕ್ಕೆ ಹೋದೆ. ಅಲ್ಲಿಯ ಲಕ್ಷಣಗಳನ್ನು ಗಮನಿಸಿದಾಗ ಅಲ್ಲಿ ಈಶ್ವರ ಸಾನ್ನಿಧ್ಯ, ಆಮೇಲೆ ಭಗವತಿ ಸಾನ್ನಿಧ್ಯ. ಅನಂತರ
ಇಲ್ಲಿ ತಲಂಗರೆಯಿಂದ ಸಸಿಯಿತ್ತು, ಅನಂತರ ಕೂಟಕ್ಕಳ, ಆಮೇಲೆ ಪರ್ಣಶಾಲೆ, ಆಮೇಲೆ ಎತ್ತರದ ಪೀಠ. ಈ 4 ಕ್ಷೇತ್ರಗಳು ಅದು ಬೆಳೆದು ಬಂದ ರೀತಿ ಎಷ್ಟು, ಕಾಲ ಹೇಗೆ ಇತ್ಯಾದಿಗಳ ಒಂದು ಸಂಶೋಧನೆ ಮಾಡಿ ಕೇಳಿದೆ. ಈಗ ಭಗವತಿಯ ಚರಿತ್ರೆಯನ್ನು ಹೇಳಬೇಕಾಗಿದ್ರೆ ಅದನ್ನು ಕೇಳುವಂಥ ಕಿವಿಗಳು ಬೇಕು. ಕೆಲವು ಕ್ಷೇತ್ರಗಳಲ್ಲಿ, ತರವಾಡು ಮನೆಗಳಲ್ಲಿ ಭಗವತಿ ಆರಾಧನೆ ಇದೆ, ಅದನ್ನು ತಾಳ್ಮೆಯಿಂದ ಕೇಳುವಂತಹ ಶಕ್ತಿ ನಮ್ಮಲ್ಲಿದೆ. ಇಷ್ಟು ದೊಡ್ಡ ಒಂದು ಶಕ್ತಿ ನಮ್ಮ ಮಡಿಲಿನಲ್ಲಿ ಬಿದ್ದಿದೆ. ಶಿವನ ತೊಡೆಯಲ್ಲಿ ಕುರುವಾಗಿ ಹುಟ್ಟಿಕೊಂಡ ಕುರುಂಬ ಅದು ಚೀರುಂಬ ಆಗಿ ಎಷ್ಟು ವ್ಯಾಪಕವಾಯಿತು ಎನ್ನುವಂಥದ್ದನ್ನು ಕೇಳುವ ಕಿವಿ ಬೇಕು, ಸಹಿಸಿಕೊಳ್ಳುವಂತಹ ಮನಸ್ಸು ಬೇಕು. ಇಲ್ಲ, ವಯನಾಡು ಕುಲವನ್ ನಮ್ಮ ತೀಯರಿಗೆ ಒಲಿದಂತಹ ಮಹಾಶಕ್ತಿ ನೋಡಿ. ಅಲ್ಲಿ ಕೂಡ ಇದೇ ಶಿವನ ಇನ್ನೊಂದು ರೂಪ ವಯನಾಡು ಕುಲವನ್. ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರು ಬೇಟೆಗಾರರ ರೀತಿಯಲ್ಲಿ ಕಾಡಿನಲ್ಲಿ ಅಲೆದಾಡ್ತಾ ಇದ್ದರು ಅಂತೆ. ಸಣ್ಣದು ಮಾಡಿ ಹೇಳ್ತೇನೆ. ಅಲೆದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶಿವನಿಗೆ ಪಾರ್ವತಿಯನ್ನು ಸೇರಿಕೊಳ್ಳಬೇಕೆನ್ನುವಂತಹ ತವಕ, ಇದು ಕಾಲವಲ್ಲ ಅಕಾಲ ಅಂತ ಹೇಳಿಕೊಂಡು ಪಾರ್ವತಿ ಹೇಳಿದಾಗ ಶಿವನ ಸ್ಖಲನದಿಂದ ಹುಟ್ಟಿಕೊಂಡಂತಹ 3 ವೃಕ್ಷಗಳು, ಕರಿಮಕಲ್, ತಿರುಮಕಲ್, ತೇನಮಕಲ್. ಈ ತೇನಮಕಲ್ ಅಂತ ಹೇಳಿದ್ರೆ ತೆಂಗಿನ ಗಿಡ. ಇದರ ಬುಡದಲ್ಲಿ ಕೆತ್ತಿದಾಗ ರಸವಸರುತ್ತಿತ್ತು, ಅಮೃತ. ಈ ಬರುತ್ತಿದ್ದಂತಹ ಅಮೃತವನ್ನು ಶಿವ ಪಾನ ಮಾಡ್ತಾ ಇದ್ದ, ಮದೋನ್ಮತ್ತನಾಗುತ್ತಿದ್ದ, ತಾಂಡವ ನೃತ್ಯ ಮಾಡ್ತಾ ಇದ್ದ. ಬಹಳ ಕಾಲ ಇದು ನಡೆದು ಹೋಯಿತು. ಪಾರ್ವತಿಗೆ ಗಾಬರಿಯಾಯಿತು. ಹೀಗಾದರೆ ಹೇಗೆ? ಅವಳು ಚಿಂತಿತಳಾಗಿ ತನ್ನ ತಪೋಶಕ್ತಿಯಿಂದ ಕೆಳಗಿದ್ದಂತಹ ಈ ವೃಕ್ಷವನ್ನು ಅತ್ಯಂತ ಎತ್ತರಕ್ಕೆ ಏರಿಸಿಬಿಟ್ಲು, ದೊಡ್ಡ ವೃಕ್ಷವನ್ನಾಗಿ ಮಾಡಿದ್ಲು. ಈಗ ಏನು ಮಾಡ್ತಾನೆ ನನ್ನ ಗಂಡ? ಅದರ ತುದಿಯಲ್ಲಿ ಕೊಂಬುಗಳಲ್ಲಿ ಅಮೃತವನ್ನು ತುಂಬಿದಳು. ಆದರೆ ನೋಡಿದ ಶಿವ, ಬುಡಕ್ಕೆ ಕೆತ್ತಿದ, ಅಮೃತ ಬರ್ತಾ ಇಲ್ಲ. ಕೋಪ ಬಂತು. ಇದೇನು ಹೀಗಾಯಿತು? ಪಾರ್ವತಿ ಹೇಳಿದಳು, ನನ್ನದೇ ಕೆಲಸ ಅಂತ ಹೇಳಿಕೊಂಡು ತನ್ನ ಬಲತೊಡೆಯನ್ನು ಬಲಗೈಯಲ್ಲಿ ತಟ್ಟಿದಂತಹ ಶಿವನ ಆ ಶಕ್ತಿಯಿಂದ ಹುಟ್ಟಿಕೊಂಡಂಥವನೇ ದಿವ್ಯನ್ ಎನ್ನುವಂತಹ ಮಾಣಿ, ಅಮೃತ ಮಾಣಿ ದಿವ್ಯನ್ ಹುಟ್ಟಿಕೊಂಡ. ಅವನು ಒಂದು ಕೆಲಸ, ಅವನಿಗೆ ದಿವಸ ಆಗಲು ಮೇಲೆ ಹತ್ತಿ ಅಮೃತವನ್ನು ತೆಗೆದು ತಂದು ಈ ಕುಡಿಕೆಯಲ್ಲಿ ಹಾಕಿ ಶಿವನಿಗೋಸ್ಕರ ಇಡುವುದು. ಈ ಕೆಲಸ ಮಾಡಿದ. ಪಾರ್ವತಿಗೆ ಗಾಬರಿಯಾಯಿತು. ದಿನನಿತ್ಯವೂ ಕುಡಿತಿದ್ದ, ನೃತ್ಯ ಮಾಡ್ತಾ ಇದ್ದಾನೆ. ಕೊನೆಗೆ ಚಿಂತಿತಳಾದಂತಹ ಪಾರ್ವತಿ ಮಹಾವಿಷ್ಣುವಿಗೆ ಮೊರೆ ಹೋದಳು. ಮಹಾವಿಷ್ಣು ಬಂದ, ಒಂದು ಉಪಾಯ ಹೇಳಿದ. ನಾನು ಗರ್ಭಿಣಿ ಸ್ತ್ರೀಯಾಗಿ ಹೋಗಿ ಅಮೃತವನ್ನು ಕೇಳ್ತೇನೆ, ಮುಂದಿನ ಕತೆ ನೋಡು ಅಂತ. ಹಾಗೆ ಮಹಾವಿಷ್ಣು ಗರ್ಭಿಣಿ ಸ್ತ್ರೀಯಾಗಿ ಬಂದು ಅಲ್ಲಿ ದಿವ್ಯನ ಹತ್ತಿರ, ಹುಡುಗನ ಹತ್ತಿರ ನನಗೆ ಅಮೃತ ಕೊಡು ಅಂತ ಕೇಳ್ತಾನೆ. ಅಯ್ಯಯ್ಯೋ, ನಾನು ಕೊಡೋದಿಲ್ಲ. ಕೋಪಾವಿಷ್ಟರನಾಗಿ ನನ್ನನ್ನು ಮತ್ತೆ ಸಿಗಿದು ಬಿಟ್ಟಾನು ಶಿವ, ನಾನು ಕೊಡೋದಿಲ್ಲ ಅಂತ ಹೇಳಿ. ಇಲ್ಲ, ಏನಾಗೋದಿಲ್ಲ, ನಾನು ಗರ್ಭಿಣಿ ಸ್ತ್ರೀ, ನಾನು ಕೇಳಿದಾಗ ಕೊಡುವುದರಲ್ಲಿ ತಪ್ಪೇನು ಅಂತ ಹೇಳಿ. ಕೊನೆಗೆ ಮನಸ್ಸು ಕರಗಿತು. ಹೇಗೆ ಕೊಡಲಿ? ಒಂದು ಉಪಾಯ ಹೇಳ್ತೇನೆ. ನನ್ನ ಮಾಯೆಯಿಂದ ಇಲ್ಲೊಂದು ಕೆರೆಯನ್ನು ಸೃಷ್ಟಿ ಮಾಡ್ತೇನೆ, ಸರೋವರ. ಆ ಸರೋವರದಿಂದ ಒಂದು ಮುಟ್ಟಾಳೆಯಷ್ಟು, ತಲೆಗಿಡುವಂತಹ ಮುಟ್ಟಾಳೆ, ಒಂದು ಮುಟ್ಟಾಳೆಯಷ್ಟು ಅಮೃತವನ್ನು ತೆಗೆದು ನನಗೆ ಕೊಡು. ಸರೋವರದ ಒಂದು ಮುಟ್ಟಾಳೆಯಷ್ಟು ನೀರನ್ನು ಅದಕ್ಕೆ ಸೇರಿಸು ಅಂತ ಹೇಳಿ. ಒಳ್ಳೆ ಉಪಾಯ. ಆ ಪ್ರಕಾರ ಮಾಡಿದ ಈ ದಿವ್ಯನ್. ಶಿವ ಬಂದ, ಅಮೃತ ಕುಡಿದ. ಬದಲಾಗಿದೆ ರುಚಿ. ಕಾರಣವೇನು? ಹಾಗಾದರೆ ಹೀಗೆ. ಓ, ನಿನ್ನದೇ ತಪ್ಪು ಅಂತ ಹೇಳಿಕೊಂಡು ದಿವ್ಯನ ಕೋಪದಿಂದ ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟು ಅಂತ ಹೇಳಿಕೊಂಡು ಅವನಿಗೆ ಶಾಪವನ್ನು ಕೊಟ್ಟ. ಕಾಲಾಂತರದಲ್ಲಿ ವಯನಾಡು ಪ್ರದೇಶದಲ್ಲಿ ಈ ಕುಲವನ್ ಹುಟ್ಟಿದ ತಮಶ್ಶೇರಿಯಮ್ಮ ಎನ್ನುವಂತಹ ಮಕ್ಕಳಿಲ್ಲದ ಸ್ತ್ರೀ. ಆಕೆ ಮಹಾಶಿವಭಕ್ತೆ.
ಅಲ್ಲಿ ಹುಟ್ಟಿದ. ಆದರೆ ಎಂತಹ ರೂಪ, ರೂಪವಿಲ್ಲದ ರೂಪ, ಅವನ ವಿರೂಪ. ಎರಡನೇದಾಗಿ ತಮೋಗುಣ. ಈ ತಮೋಗುಣ ಅಂತ ಹೇಳಿದ್ರೆ ತಿನ್ನಬೇಕು, ಕುಡಿಯಬೇಕು, ಮದ್ಯ ಸೇವನೆ ಮಾಡಬೇಕು, ಮಾಂಸ ಭಕ್ಷಣೆ ಮಾಡಬೇಕು ಇತ್ಯಾದಿ ತಮೋಗುಣವನ್ನು ಹೊಂದಿದ್ದ ಆತ. ಮಧುಪ್ರಿಯನಾಗಿದ್ದ, ಕುಡಿಯುವುದು ಈ ನಿಕೃಷ್ಟವಾದಂತಹ 3 ಸ್ವಭಾವಗಳು ಕುಲವನನ್ನು ಬಾಧಿಸತೊಡಗಿದವು. ಆನಮತ್ತನಾಗಿ ಆತ ಹೋಗಿ ಒಂದು ದಿವಸ ಮಧುವನವನ್ನು ಪ್ರವೇಶ ಮಾಡಿದ. ಈ ಮಧುವನ ಇಲ್ಲಿ ಶಿವನಿಗೆ ಸಂಬಂಧಪಟ್ಟಂತಹ ಅಮೃತದ ಕಲಶವನ್ನು ಜೋಪಾನವಾಗಿ ಇಡಲಾಗಿತ್ತು. ಅಶರೀರವಾಣಿಯಾಯಿತು, ಮಧುವನವನ್ನು ಯಾರು ಪ್ರವೇಶಿಸಬಾರದು ಅಂತ. ಕೇಳಲಿಲ್ಲ. ಮಧುವನ್ಮತ್ತನಾಗಿದ್ದ, ಮಧು ಸೇವನೆ ಮಾಡಿದ್ದ. ಆದ್ದರಿಂದ ಆತ ಹೋದ, ಮಧುಪಾತ್ರೆ ತೆರೆದು ನೋಡಿದ. ಮಧುಪಾತ್ರೆ ತೆರೆದು ನೋಡಿದ ಕೂಡಲೇ ಏನಾಯಿತೋ ಏನೋ 2 ಕಣ್ಣುಗಳನ್ನು ಕಳ್ಕೊಂಡು ಬಿಟ್ಟ. ಅದಕ್ಕೆ ಹೇಳೋದು ಪೊಯ್ಕಣ್ಣನಾದ. ವಯನಾಡು ಕುಲವನಿಗೆ ಕೊಡೋಂಜಿ ಪುದರು ಪೊಯ್ಕಣ್ಣ ಅಂದ ಕುದರ ಬತ್ತೀನಿ ಎಂಚ. ಆದಿ ತರವಾಡು ಅಂತ ಹೇಳಿದ್ರಲ್ಲ, ಮೂಲತಃ ತರವಾಡು ಇಲ್ಲೇ ಇತ್ತು. ಪ್ರಾರಂಭದಲ್ಲಿ ಇಲ್ಲಿಂದ ಕವಲೊಡೆದು ಹೋಯಿತು. ಕಾರಣಗಳು ಬೇರೆ ಬೇರೆ. ಒಂದು ಮೂಲ ತರವಾಡು ಒಡೆದು 10 ಕಡೆ ಹೋಗಿ ಬಿಡ್ತದೆ. ಕಾರಣ ಕೋಪ, ಗಲಾಟೆ, ವೈರತ್ವ ಎಲ್ಲವನ್ನು ಬಿಟ್ಟು ಒಂದೊಂದು ಕಡೆಯಲ್ಲಿ ಹೋಗಿ ನಂಬಲಿಕ್ಕೆ ಶುರು ಮಾಡಿದರು. ಪ್ರಶ್ನೆಯಲ್ಲಿ ಬಂತು, ನಿಮ್ಮದು 12 ಕಡೆ ಕವರ್ ಉಂಟು ಅಂತೇಳಿ. 12 ಕಡೆ ಕವರ್ನವರು ಒಟ್ಟು ಸೇರಬೇಕು, ಜೀರ್ಣೋದ್ಧಾರ ಮಾಡಬೇಕು. ಅಲ್ಲಿ ನಮ್ಮಿದ ಶಕ್ತಿಗಳನ್ನು ಬರುವಂಥದ್ದನ್ನೆಲ್ಲ ತಂದುಕೊಳ್ಳಿ, ಇಲ್ಲಿ ಸೇರಿಸಿ, ಒಟ್ಟು ಸೇರಿಸಿ. ಬರದಿರುವ ಸ್ಥಳೀಯ ಶಕ್ತಿಗಳಿವೆ ಅಲ್ಲ, ಲೋಕಲ್ ಕೆಲವು ಶಕ್ತಿಗಳಿರ್ತವೆ ಅಲ್ಲಿದ್ದು ಜಾಗದ್ದು, ಅದನ್ನೆಲ್ಲ ಆವಾಹನೆ ಮಾಡಿ ಕೊಟಜಾದ್ರಿಯಲ್ಲಿ ವಿಸರ್ಜನೆ ಮಾಡಿಬಿಡಿ ದಾರಿ ಹೇಳ್ತಾರೆ. ಈ ಪ್ರಕಾರವಾಗಿ ಪೊಯ್ಕಣ್ಣ ಎನ್ನುವಂತಹ 2ನೇ ನಾಮಧೇಯ. ವಯನಾಡು ಪ್ರದೇಶದಲ್ಲಿ ಹುಟ್ಟಿ ಅವನು ವಯನಾಡು ಕುಲವನ್ ಕಣ್ಣುಗಳನ್ನು ಕಳೆದುಕೊಂಡು ಪೊಯ್ಕಣ್ಣನಾದ. ಆಗ ಶಿವನನ್ನು ಪ್ರಾರ್ಥಿಸ್ತಾನೆ. ಶಿವ, ನನ್ನ ಕಣ್ಣು ಹೋಯ್ತಲ್ಲ, ಎಂತ ಮಾಡೋದು? ಹೋದರೆ ಹೋಗಲಿ, ತಪ್ಪು ಮಾಡಿದ್ಯಾ ನೀನು, ನನ್ನ ಆಜ್ಞೆಯನ್ನು ಮೀರಿದ್ಯಾ, ಇಗೋ ಅಂತ ಹೇಳಿಕೊಂಡು ತ್ರಿಶೂಲವನ್ನು ತೆಗೆದು ಅವನ ಮುಖಕ್ಕೆ 10 ಸಲ ಕುತ್ತುತ್ತಾನೆ. 10 ಸಲ ಕುತ್ತಿದಾಗ 11 ಗಾಯಗಳಾಗುತ್ತವೆ. ಇವತ್ತಿಗೂ ವಯನಾಡು ಕುಲವನ್ನು ಮುಖವರ್ಣಿಕೆಯಲ್ಲಿ ತೆಯ್ಯಂನಲ್ಲಿ ಆ ಗುರುತುಗಳನ್ನು ಅವರು ತೋರಿಸುವುದು ಉಂಟು. ಶಿವ ಹೇಳ್ತಾನೆ, ಕಂಚಿನ ಕಣ್ಣನ್ನು ಕಟ್ಟಿಕೋ, ಆಮೇಲೆ ಬಿದಿರಿನ ಸೂಟೆ ಹಿಡಿದುಕೋ ಅಂತ ಹೇಳಿದ. ದಾರಿ ಕಾಣದೆ ಹಾಗೆ ಮಾಡಿಕೊಂಡ ಈ ವಯನಾಡು. ಘೋರ ಅರಣ್ಯದಲ್ಲಿ ಒಂದು ಸಲ ಹೋಗ್ತಾ ಇದ್ದಾಗ ಧಾರಾಕಾರ ಮಳೆ ಬಂತು. ಬಿರುಸಾದ ಮಳೆಯಲ್ಲಿ ಉರಿಸಿದ ಅವನ ಸೂಟೆ, ಬಿದಿರಿನ ಸೂಟೆ ನಂದಿ ಹೋಯಿತು, ಹೊಗೆ ಬಂತು. ಅಯ್ಯೋ, ಸೂಟೆ ನಂದಿ ಹೋಯಿತು, ಕಣ್ಣಿಗೆ ಕಣ್ಣು ಉರಿತಾ ಇದೆ, ನಾನು ಏನು ಮಾಡಬೇಕು ಅಂತ ಹೇಳಿಕೊಂಡು ಈತ ಅಳ್ತಾ ಇರ್ತಾನೆ. ಆಗ ಕೋಪದಿಂದ ಈ ಸೂಟೆಯನ್ನು, ಈ ಕಂಚಿನ ಕಣ್ಣನ್ನು ಬಿಸಾಡಿ ಹೋಗ್ತಾನೆ. ಹೋಗುವಾಗ ಅದು ಒಂದು ಮನೆಯ ಅಂಗಳದಲ್ಲಿ ಬೀಳ್ತದೆ. ಅವನ ಹೆಸರು ಕಣ್ಣನ್ ಅಂತ. ಕೆಟ್ಟಿಲ್ಲಂನಲ್ಲಿ 8 ಕುಲಗೋತ್ರಗಳಲ್ಲಿ ಒಬ್ಬಳು ಅಪ್ಸರೆ ಸ್ತ್ರೀಯ ಮಗನಾಗಿದ್ದಂತಹ ಕಣ್ಣನ್ನ ಅಂಗಳದಲ್ಲಿ ಹೋಗಿ ಅದು ಬೀಳ್ತದೆ. ಬಿದ್ದ ಕೂಡಲೇ ಭಯ ಆಗ್ತದೆ ಅವನಿಗೆ, ಅಶರೀರವಾಣಿ ಆಗುತ್ತದೆ. ಇದನ್ನು ಕೊಂಡು ಹೋಗಿ ನಡುಮನೆಯಲ್ಲಿ ಇಟ್ಟು ಪೂಜಿಸು ಅಂತ. ಹಾಗೆ ಅವನದನ್ನು ಬಿದಿರಿನ ಸೂಟೆ, ಮರದ ಆ ಬಿದಿರಿನ ಬಿಲ್ಲು ಬಾಣ ಮತ್ತು ಕಂಚಿನ ಕಣ್ಣು ಇವುಗಳನ್ನು ಕೊಂಡು ಹೋಗಿ ನಡುಮನೆಯಲ್ಲಿಟ್ಟು ಮಣೆ ಇಟ್ಟು ಅದರಲ್ಲಿ 3/4 ಮಣೆ ಇಟ್ಟು ಅದರಲ್ಲಿ ಪೂಜಿಸ್ತಾನೆ. ಆಗ ದಿವ್ಯನ್ ಮುದುಕನ ರೂಪದಲ್ಲಿ ಅಲ್ಲಿ ಗೋಚರಿಸ್ತಾನೆ ಅವನ ಮನೆಯ ಒಳಗಡೆ. ಸರಿ, ಅವನಿಗೆ ಬಹಳ ಉಪಚಾರ ಮಾಡಿ ಅವನ ಮನೆಯಲ್ಲಿ ವೃದ್ಧಿಯಾಯಿತು. ಶ್ರೀಮಂತಿಕೆ ಬಂದು ಸೇರಿಕೊಂಡು ಬಿಟ್ಟಿತ್ತು. ಬಹಳ ಸಂತೋಷವಾಯಿತು. ಅವನು ಭಕ್ತನಾದ.
ತೀಯ, ಮೊದಲನೇ ತೀಯ ಅಂತ ಹೇಳಿಕೊಂಡು ಅವನನ್ನು ಕರೀಲಿಕ್ಕೆ ಶುರು ಮಾಡಿದರು. ಮುಂದೆ ಹೋದ, ಕುಲವನ್ನಾದಾಪುರ ಎನ್ನುವಂಥ ಸ್ಥಳಕ್ಕೆ ಹೋದ. ಅಲ್ಲಿ ಹೋಗಿ ಒಂದು ಮನೆ, ಚೆಮ್ಮರತಿ ಅಮ್ಮ ಅಂತ ಹೇಳಿಕೊಂಡು ಅವರ ಮನೆಯಲ್ಲಿ ಹೋಗಿ ನನಗೆ ಕುಡಿಲಿಕ್ಕೆ ಕಳ್ಳು ಬೇಕು ಅಂತ ಕೇಳಿದ. ಆದರೆ ಅವಳು ಹೇಳಿದ್ದು ಕಳ್ಳು ಇಲ್ಲ ಅಂತ. ಕಳ್ಳು ಇತ್ತು, ಇಲ್ಲ ಅಂತ ಹೇಳಿದ್ಲು. ಎಲ್ಲಿ, ಯಾರಿಗಿಟ್ಟಿದ್ಲು? ಅವಳ ಮಗ ಕಂಡನ್ ಎನ್ನುವ ಗದ್ದೆ ಕೆಲಸಕ್ಕೆ ಹೋಗಿದ್ದ. ಆ ಕಾಲದಲ್ಲಿ ಆ ಗದ್ದೆಯ 4 ಮೂಲೆಗಳಲ್ಲಿ ಬೆಂಕಿ ಹಾಕಿ ಮೊದಲು ಉರಿಸುವಂತಹ ಒಂದು ಕ್ರಮ ಇತ್ತಂತೆ. ಹಾಗೆ ಬೆಂಕಿ ಹಾಕಿ ಉರಿಸಿ ಮನೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಂದು ಅವನು ಆ ಕುಡಿಕೆಯನ್ನು ತೆರೆದು ನೋಡ್ತಾನೆ. ಕುಡಿಕೆ ಬರಿದಾಗಿದೆ, ಅದರಲ್ಲಿ ಬಲೆ ಹೆಣೆದಿದೆ. ಇದರಲ್ಲಿದ್ದಂತಹ ಕಳ್ಳು ಎಲ್ಲಿ ಹೋಯ್ತಮ್ಮ ಅಂತ ಹೇಳಿಕೊಂಡು ಕೇಳ್ತಾನೆ. ಅದು ಯಾರೋ ಒಬ್ಬ ಮುದುಕ ಬಂದಿದ್ದ, ಅಲ್ಲಿ ಹೋಗ್ತಾ ಇದ್ದಾನೆ ನೋಡು, ಅವನೇ ಇವನವನನ್ನು ಬೆನ್ನಟ್ಟಿಕೊಂಡು ಹೋದ. ಹೋಗಿ ಅವನನ್ನು ಕರೀತಾನೆ. ಹೇಗೆ ಕರೀತಾನೆ ಅಂತ ಹೇಳಿ, ತೊಂಡಚ್ಚ ಅಂತ ಕರೀತಾನೆ. ಕುಟುಂಬದವರಿಗೆ ಒಂದು ಸೂಚನೆ, 3 ವಿಷಯ ಹೇಳಿದ್ದೇನೆ. ವಯನಾಡುಗುಲವನ್ ಪನ್ಪಿನ ಪುದರ್ವತ್ತಿನೆಂಚ, ತೊಂಡಚ್ಚವನ್ಪಿನ ಪುದರ್ವತ್ತಿನೆಂಚ, ಉಯ್ಕಣ್ಣವನ್ಪಿನ ಪುದರ್ವತ್ತಿನೆಂಚ. ಮೂಜಿ ಶಕ್ತಿಲ್ಲ ಒಂಜೆ ಅದೇ ತೊಂಡಚ್ಚ ಅಂತ ಹೇಳಿಕೊಂಡು ಕರೆದುಕೊಂಡು ಹೋಗಿ ಅವನನ್ನು ಬಂದು ಮನೆಯಲ್ಲಿ ಉಪಚರಿಸ್ತಾನೆ. ಆಗ ನೋಡಬೇಕು, ಅವನ ಮನೆ ಇಡೀ ಬೆಳಗಿತ್ತು. ಅವರು ಸುಧಾಮನ ಕತೆ ಹೇಳಿದ ಹಾಗೇನೆ ಮನೆ ಇಡೀ ಬೆಳಗಿತ್ತು. ಅವನು ಇವನನ್ನು ಕರ್ಕೊಂಡು ಮತ್ತೆ ಗದ್ದೆಗೆ ಹೋಗ್ತಾನೆ. ಕುಲವನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇವನನ್ನು ನಡು ಗದ್ದೆಯಲ್ಲಿ ನಿಲ್ಲಿಸಿ ಸುತ್ತಲೂ ಬೆಂಕಿ ಕೊಟ್ಟು ಬಿಡ್ತಾನೆ. ಬೆಂಕಿ ಕೊಟ್ಟ ಕೂಡಲೇ ಧಗಧಗನೆ ಎಲ್ಲ ಕಡೆಯಲ್ಲಿ ಉರಿಯುತ್ತದೆ. ಉಪಾಯ ಇಲ್ಲದೆ ಈ ಕಂಡನ್ ಏನು ಮಾಡ್ತಾನೆ ಅಂದರೆ, ಕರಿನೆಲ್ಲಿಯ ಮರದ ತುದಿಗೇರಿ ನಿಂತು ಕೂತ್ಕೊಂಡು ಬಿಡ್ತಾನೆ ಭಯದಿಂದ. ಈ ಸಂದರ್ಭದಲ್ಲಿ ಕಾಳಸರ್ಪಗಳು ಬಂದು ಅವನನ್ನು ಸುತ್ತ ಹಾಕ್ತವೆ, ಕಚ್ಚುತ್ತವೆ. ಅವನು ಸಾಯುವುದಿಲ್ಲ, ಕೆಳಗೆ ಬೀಳ್ತಾನೆ. ಇದರಿಂದ ಅವನು ಪವಿತ್ರನಾದ, ಬೆಂಕಿಯಲ್ಲಿ ಸುಟ್ಟುಕೊಂಡು ಪವಿತ್ರನಾದ. ನೋಡು, ಇನ್ನು ಮುಂದಕ್ಕೆ ನೀನೊಂದು ಶಕ್ತಿಯಾಗಿ ಇರಬೇಕು ಅಂತ ಹೇಳಿಕೊಂಡು ಆ ಕಂಡನಾರ್ಕೇಳನ್ ಎನ್ನುವಂತಹ ಒಂದು ಶಕ್ತಿ ನಿರ್ಮಾಣವಾಯಿತು. ಕಂಡನಾರ್ ಕೇಳನ್ ಎನ್ನುವಂತಹ ಶಕ್ತಿ. ಈ ಪ್ರಕಾರವಾಗಿ ಕಂಡನಾರ್ ಕೇಳನ್ ಮತ್ತು ಇತರ ಕೆಲವು ಅದರ ಒಟ್ಟಿಗೆ ಬರುವಂತಹ ಶಕ್ತಿಗಳೆಲ್ಲ ಸೃಷ್ಟಿಯಾದದ್ದು ಈ ದೈವಿಕ ಶಕ್ತಿಯ ಪ್ರಾಬಲ್ಯದಿಂದಾಗಿ. ಇದು ಒಂದು ಸಾಮಾನ್ಯವಾದ ಔಟ್ಲೈನ್, ಒಂದು ಹೊರಗಿನ ನೋಟ ವಯನಾಡ್ ಕುಲವನ್ ವಿಷಯದಲ್ಲಿ. ಮತ್ತು ಅದರ ಒಟ್ಟಿಗೆ ಬರುವಂತಹದ್ದು ವಿಷ್ಣುಮೂರ್ತಿ ಶಕ್ತಿ. ನಮ್ಮ ಕುಡುಪಾಡಿಗೂ ಕೋಟಿಪುರಕ್ಕೂ ಇದ್ದಂತಹ ಸಂಬಂಧ. ಪದ್ಮನಾಭ ತೊಕ್ಕೊಟ್ಟು, BM ಪದ್ಮನಾಭ ತೊಕ್ಕೊಟ್ಟು, ನಮ್ಮ ತಾರನಾಥರವರ ಮಾವ, ರೋಹಿತಾಕ್ಷನವರ ಮಾವ, ಅವರು ಇಲ್ಲಿಗೆ ನಮಗೆ ಆಪದ್ ಬಾಂಧವರಾಗಿ ಬಂದು ನಮ್ಮ ಕೃಷ್ಣ ಭಟ್ರವರ ತಂದೆಯ ಬಳಿಗೆ ಹೋಗಿ ಅವರಲ್ಲಿ ಈ ಬಗ್ಗೆ ಪ್ರಶ್ನೆ ಇಟ್ಟು ಕೇಳಿದಾಗ ಅವರು ಬೇಕಾದ ಮಾರ್ಗದರ್ಶನವನ್ನು ಕೊಟ್ಟರು. ಅವರು ಸುಮಾರು 1973ರಲ್ಲಿ ಪದ್ಮನಾಭ ತೊಕ್ಕೊಟ್ರವರು ಇಲ್ಲಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಇಲ್ಲಿಯ ಈ ನಮಗೆ ಸುವರ್ಣ ಪುಲ್ಲಾಂಜಿ ಕುಟುಂಬಿಕರಿಗೆ ಒಂದು ಒಳ್ಳೆಯ ಜಮೈತು ತರವಾಡು ನಮಗೆಲ್ಲ ಬರುವ ಹಾಗೆ ಮಾಡಿಕೊಟ್ಟವರು. 1987ರಿಂದ 1989ರವರೆಗೆ ಅವರ ತಮ್ಮ BM ಶ್ರೀನಿವಾಸರವರು ನಮ್ಮ ಈ ತರವಾಡನ್ನು ಮುಂದುವರಿಸಿದರು. ಆ ಬಳಿಕ 1989ರಿಂದ 1994ರವರೆಗೆ ನಮ್ಮ ಶ್ರೀಯುತ PR ಗಿರಿಧರ್ ನಂತೂರು ಇಂಜಿನಿಯರ್ ಅವರು ಇಲ್ಲಿಯ ಉಸ್ತುವಾರಿಯನ್ನು ವಹಿಸಿಕೊಂಡು ನಮ್ಮ ತರವಾಡನ್ನು ಮುಂದುವರಿಸಿಕೊಂಡು ಬಂದರು. ಆ ಸಮಯದಲ್ಲಿ ನಮ್ಮ ಮಾತೆಯರಿಗೆ ಒಬ್ಬರು ನೇತಾರರಾಗಿದ್ದವರು ನಮ್ಮ ತೊಕ್ಕೊಟ್ಟಿನ ಸೇಸಮಕ್ಕ. ಅವರ ಉಸ್ತುವಾರಿಯಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತಾ ಇತ್ತಂತೆ. ಆ ಬಳಿಕ 1994ಕ್ಕೆ ಎಲ್ಲರೂ ಸೇರಿ ಇದಕ್ಕೊಂದು ಆಡಳಿತ ಮಂಡಳಿಯನ್ನು ಮಾಡಬೇಕು, ಇದಕ್ಕೊಂದು ಒಳ್ಳೆಯ ಸ್ಥಿತಿಗತಿಯನ್ನು ಮಾಡಬೇಕು. ಹೀಗೆ ಆ ಬಗ್ಗೆ ಕೃಷ್ಣ ಭಟ್ರವರ ಮಾರ್ಗದರ್ಶನ, ಇಲ್ಲಿಯ ಹಿರಿಯರ ಅವರ ಪ್ರೋತ್ಸಾಹ, ಇದರೊಂದಿಗೆ ಆಡಳಿತ ಸಮಿತಿಯ ರಚನೆಯಾಯಿತು. 1994ರಿಂದ 1997ರವರೆಗೆ ಶ್ರೀಯುತ BM ಕೃಷ್ಣಪ್ಪ ಇವರು ಅಧ್ಯಕ್ಷರಾಗಿ, ಶ್ರೀಯುತ T ಸೋಮಪ್ಪ ಉಳ್ಳಾಲ ಇವರು ಕಾರ್ಯದರ್ಶಿಗಳಾಗಿ, ಶ್ರೀಯುತ PR ಗಿರಿಧರ್ ಇವರು ಕೋಶಾಧಿಕಾರಿಗಳಾಗಿ ಈ ಸಮಿತಿಯನ್ನು ಮುಂದುವರಿಸಿದರು. ಆ ಬಳಿಕ 1997ರಿಂದ 2001ರವರೆಗೆ
ಶ್ರೀಯುತ ಗಿರಿಧರ್ರವರು ಅಧ್ಯಕ್ಷರಾಗಿ, ಶ್ರೀ ರಾಘವ ಬಬ್ಬುಗಟ್ಟೆಯವರು ಪ್ರಧಾನ ಕಾರ್ಯದರ್ಶಿಗಳಾಗಿ, ಶ್ರೀ ರೋಹಿತಾಶ್ವ ಕುಡುಪುಯವರು ಕೋಶಾಧಿಕಾರಿಗಳಾಗಿ ನಮ್ಮ ಸಮಿತಿಯನ್ನು ಮುಂದುವರಿಸಿದರು. ಆ ಬಳಿಕ 2002ರಿಂದ ಶ್ರೀಯುತ ದಿನೇಶ್ ಕುಮಾರ್ ಅವರು ಅಧ್ಯಕ್ಷರಾದರು. ರಾಘವ ಬಬ್ಬುಗಟ್ಟೆ ಕಾರ್ಯದರ್ಶಿಯಾಗಿ ಮುಂದುವರಿದರು. ರೋಹಿತಾಶ್ವ ಕುಡುಪುರವರು ಕೋಶಾಧಿಕಾರಿಗಳಾಗಿ ಮುಂದುವರಿದರು. ಆ ಬಳಿಕ ನಮ್ಮ ದಾಮೋದರ್ ಮಾಡ ನಮ್ಮ ಗೇರೇಜಿನ ದಾಮಣ್ಣ ಅಧ್ಯಕ್ಷರಾದರು. ರಾಘವನ್ನ ಕಾರ್ಯದರ್ಶಿಗಳಾಗಿ ಮುಂದುವರಿದರು. ರೋಹಿತಾಶ್ವರು ಕೋಶಾಧಿಕಾರಿಗಳಾಗಿ ಮುಂದುವರಿದರು. ಆ ಬಳಿಕ ನಮ್ಮ ಈ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಬಂದವರು ಶ್ರೀಯುತ ತಿಮಿರಿ ಬೆಳ್ಚಪಾಡ್ರು. ಆ ಬಳಿಕ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಂದವರು ಶ್ರೀಯುತ ಜಯಂತ್ ಬೋಲಾಲ್ರವರು. ಕೋಶಾಧಿಕಾರಿಗಳಾಗಿ ಅಂದಿನಿಂದ ಇಂದಿನವರೆಗೂ ರೋಹಿತಾಶ್ವ ಕುಡುಪು ಅವರೇ ಮುಂದುವರಿಸ್ತಾ ಇದ್ದಾರೆ. ಹಾಗೆ 1975ಕ್ಕೆ ಇಲ್ಲಿಗೆ ಕೃಷ್ಣ ಪೂಜಾರಿಯವರು ಇಲ್ಲಿಯ ಪೂಜಾರಿಯಾಗಿ ಉದ್ಯಾವರ ಸತ್ಯಗಳ ಚಾಕರಿಗೆ ಹೇಳಿ ಅವರು ಮುದ್ರೆ ತೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿನಿಂದ ಇಲ್ಲಿಯವರೆಗೂ ಅವರು ಆ ಸೇವೆಯನ್ನು ಹಾಗೂ ಇಲ್ಲಿ ಜಮೆಯನ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಇಷ್ಟು ಒಳ್ಳೆಯ ಸ್ಥಿತಿಗೆ ನಾವು ಬರಬೇಕಾದ್ರೆ ನಮ್ಮ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಬಂಧುಗಳೇ, ಕಳೆದ ನಾಲ್ಕೂವರೆ ದಶಕಗಳಿಂದ ನಮ್ಮ ಈ ತರವಾಡಿಗೆ ತಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವವರು ಶ್ರೀಯುತ ಕಣ್ಣತೀರ್ಥ ಸನ್ನಡಕ ಕೃಷ್ಣ ಭಟ್ರವರು. ಒಂದು ಮಾತಿದೆ, ಊರುಗುಂಜಿ ಮಂತ್ರಿ ಕ್ಷೇತ್ರಗುಂಜಿ ತಂತ್ರಿ ಅಂತ ಹೇಳಿ. ಹಾಗೆ ನಮಗೆ ತಂತ್ರಿಗಳಾಗಿರುವವರು ಶ್ರೀಯುತ ಕೃಷ್ಣ ಭಟ್ರವರು. ಅವರ ತೀರ್ಥರೂಪರ ನಂತರ ನಮ್ಮ ಈ ಜಮಹಿತ್ಲು ತರವಾಡಿನ ನಮಗೆ ಏನೆಲ್ಲ ಸಮಸ್ಯೆ ಬಂದರೂ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಟ್ಟು ಸೂಕ್ತ ಮಾರ್ಗದರ್ಶನವನ್ನು ಮಾಡಿ ಅದಕ್ಕೆ ನಮ್ಮನ್ನು ಈ ತರವಾಡಿನ ಅಭಿವೃದ್ಧಿಯನ್ನು ಬಯಸಿದವರು ಶ್ರೀಯುತ ಕೃಷ್ಣ ಭಟ್, ಚಂದ್ರಶೇಖರ ಬೆಳ್ಚಾಡ್ರವರು, ಹಾಗೆ ವಾಮನಿಡ್ಯಾರವರು, ನಮ್ಮ ಗುರೂಜಿಯವರು ಎಲ್ಲರ ಉಪಸ್ಥಿತಿಯಲ್ಲಿ, ನಮ್ಮ ಅಧ್ಯಕ್ಷರಾದ ತಿಮಿರಿ ಬೆಳ್ಚಪಾಡ್ರ ಉಪಸ್ಥಿತಿಯಲ್ಲಿ ಶಾಲು, ಹಾರ, ಫಲಪುಷ್ಪ, ಸ್ಮರಣಿಕೆ, ಗೌರವಧನ ಇದು ದೇವರ ಪ್ರಸಾದ ಎನ್ನುವ ನೆಲೆಯಲ್ಲಿ ನಾವು ಇದಕ್ಕೆ ನಿಮಗೆ ನೀಡ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ನಮಗೆ ಇನ್ನೂ 10 ಹಲವು ವರ್ಷಗಳ ಕಾಲ ಬೇಕು. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಿಮ್ಮ ಪಾತ್ರ ಖಂಡಿತ ಇದೆ. 1000 ದಿಬ್ಬನವನ್ನು ನಿಲ್ಲಿಸಿದವರು ನಮ್ಮ ಜಮಹಿತ್ಲು ಪೂಜಾರಿ ಅವರು. ಆದರೆ ಅವರ ಮೊಮ್ಮಗಳ ದಿಬ್ಬನವನ್ನು ನಿಲ್ಲಿಸುವುದಕ್ಕೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ತರವಾಡಿನ ಕೆಲಸ ಆಗ್ತಾ ಉಂಟು ಅಂತ ಹೇಳಿ. ಆದರೂ ನಾವು ಬೇಸರ ಮಾಡಲಿಲ್ಲ, ಯಾಕಂದರೆ ಅವರ ಉದ್ದೇಶ ಒಳ್ಳೆಯದಿದೆ. ಅದಕ್ಕೆ ನಾವೆಲ್ಲ ಅವರಿಗೆ ಸಹಕಾರಿಗಳಾಗಿದ್ದೇವೆ. ಅವರ ಈ ಪ್ರಯತ್ನಕ್ಕೆ ದೇವರು ಒಳ್ಳೆಯದು ಮಾಡಲಿ ಎಂದು ಬೇಡಿಕೊಳ್ಳುತ್ತಾ, ಹಾಗೆ ಅವರ ಶ್ರೀಮತಿಯವರು ಕೂಡ ಕಳೆದ 45 ವರ್ಷಗಳಿಂದ ಅವರ ಅತ್ತೆ ಒಂದು ಮಾತು ಹೇಳಿದ್ರಂತೆ ಕೊನೆಯ ಕಾಲದಲ್ಲಿ, ಇಷ್ಟರವರೆಗೆ ಪೂಜಾರಿಯನ್ನು ನಾನು ನೋಡಿಕೊಂಡು ಬಂದೆ, ನಾನು ತಪ್ಪಿದ ಕಾಲಕ್ಕೆ ನೀನು ನೋಡಬೇಕು ಎನ್ನುವಂತಹ ಮಾತನ್ನು ಅವರ ಅತ್ತೆ ಹೇಳಿದ್ರಂತ ಹೇಳಿ ಅವರು ಮೊನ್ನೆ ಹೇಳ್ತಾ ಇದ್ರು. ಆ ಮಾತಿನ ಪ್ರಕಾರ ಅವರು ಏನು ಮಾಡಿದ್ರು, ಎಷ್ಟು ಸಿಟ್ಟು ಮಾಡಿದ್ರು, ಯಾವ ಹೊತ್ತಿಗೆ ಬಂದರೂ ಅವರಿಗೆ ಬೇಕಾದ ಉಪಚಾರವನ್ನು ಮಾಡುತ್ತಾ, ಕುಟುಂಬದ ಯಾವುದೇ ಬಂಧು ಮಿತ್ರರು ಬಂದರೂ ಕೂಡ ಅವರಿಗೆ 1 ಲೋಟ ನೀರನ್ನು ಕೊಡುತ್ತಾ ಅವರೊಂದಿಗೆ ಅವರು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದವರು. ಈ ಜಮಹಿತ್ಲು ಪೂಜಾರಿ ಅವರ ಸೇವೆಯಲ್ಲಿ ಅವರ ಶ್ರೀಮತಿಯವರ ಕೊಡುಗೆ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ವೇದಿಕೆಯಲ್ಲಿರುವ ಗಣ್ಯರು ಉಭಯರನ್ನು ಸನ್ಮಾನಿಸಬೇಕು. ಹಾಗೆ ಮಂಜುಳಾ, ರಾಕೇಶ್ ಹಾಗೂ ಸುಷ್ಮಾ ಇವರು ಕೂಡ ಬಂದು ನಮ್ಮ ಸುಶೀಲಮ್ಮನಿಗೆ ಶಾಲು, ಮಲ್ಲಿಗೆ ಹೂ, ಕೈಬಳೆ, ಅರಶಿನ ಕುಂಕುಮವನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣ ಪೂಜಾರಿ ಅವರಿಗೆ ಶಾಲು, ಹಾರ, ಫಲಪುಷ್ಪ, ಸ್ಮರಣಿಕೆ, ಗೌರವಧನ. ಹಾಗೆ ಅವರ ಶ್ರೀಮತಿಯವರಿಗೆ ಪಟ್ಟೆ ಸೀರೆ, ಮಲ್ಲಿಗೆ ಹೂ, ಕೈಬಳೆ, ಅರಶಿನ ಹಾಗೂ ಕುಂಕುಮದೊಂದಿಗೆ ದಂಪತಿ ಸನ್ಮಾನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದನ್ನು ಮಂಜುಳಾ, ರಾಕೇಶ್ ಹಾಗೂ ಸುಷ್ಮಾರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಮಿತಿ ಅಧ್ಯಕ್ಷರು, ಅದಕ್ಕೆ ಮಹಿಳಾ ಸಮಿತಿ ಅಧ್ಯಕ್ಷರು ಜೊತೆ ಸೇರಬೇಕು. ಒಳ್ಳೆಯ ಕ್ಷಣ. ಅವರು 4.5 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕೆ ಈ ತರವಾಡಿನ ಧರ್ಮದೈವಗಳ ಪ್ರಸಾದ ರೂಪವಾಗಿ ದಂಪತಿಗಳಿಗೆ ಸನ್ಮಾನ ಆಗ್ತಾ ಇದೆ. ತಮ್ಮ 2 ಕೈಯನ್ನು ಒಂದು ಮಾಡಿ ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ನಮ್ಮ ಉಳ್ಳಾಲ ಕ್ಷೇತ್ರದ ಅಪ್ಪು ಆತರ್ರವರು ಹಾಗೆ ವಿಠ್ಠಲ ಗುರಿಕಾರ್ರವರು ಅವರು ಅಸೌಖ್ಯದಿಂದಿದ್ದಾರೆ, ಅವರ ತಮ್ಮ ಬರಬೇಕು. ಹಾಗೆ ಚಂದ್ರಶೇಖರ ಗಿಂಡಿಯವರು, ಹಾಗೆ ನಮ್ಮ ಉದ್ಯಾವರ ದೈವಸ್ಥಳದ ತಮ್ಮ ದೈವದ ಬೆಳ್ಚಪ್ಪಾಡರಾದ ಶ್ರೀ ತಿಮ್ಮಿರಿ ಬೆಳ್ಚಪ್ಪಾಡ ಇವರನ್ನು ನಮ್ಮ ತರವಾಡ್ನವರವರು, ಅವರನ್ನು 4 ಮಂದಿಯನ್ನು ಒಟ್ಟಿಗೆ ಸನ್ಮಾನಿಸಲಿಕ್ಕಿದ್ದೇವೆ. ಇದೀಗ ಕೃಷ್ಣ ಪೂಜಾರಿ ಹಾಗೂ ಶ್ರೀಮತಿ ಸುಶೀಲ ಕೃಷ್ಣ ಪೂಜಾರಿ ಇವರಿಗೆ ಅಪೂರ್ವ ದಕ್ಷಿಣದ ಸನ್ಮಾನ. ಅವರ ಬಾಳು ಬಂಗಾರವಾಗಲಿ, ಇನ್ನೂ ಹಲವು ದಶಕಗಳ ಕಾಲ ಸೇವೆ ಮಾಡುವಂತೆ ಆ ಕುಂಜತ್ತೂರು ಮಾಲಿಂಗೇಶ್ವರ, ಉದ್ಯಾವರ ಸತ್ಯಗಳು, ಭಗವತಿ ಮಾತೆ ಹಾಗೂ ಈ ಜಮೈತ್ಲು ತರವಾಡ್ನ ದೈವದೇವರವರಿಗೆ ಅವರಿಗೆ ಶಾಲು, ಸ್ಮರಣಿಕೆ, ಫಲಪುಷ್ಪ, ಮುತ್ತಿನ ಹಾರ ಹಾಗೆ ಗೌರವಧನ. ತಿಮ್ಮಿರಿ ಬೆಳ್ಚಪ್ಪಾಡರಿಗೆ ಕೂಡ ಅದೇ ರೀತಿಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಹಾಗೆ ವಿಠ್ಠಲ ಗುರಿಕಾರರವರ ಪರವಾಗಿ ಅವರ ತಮ್ಮ ಗೌರವವನ್ನು ಸ್ವೀಕರಿಸ್ತಾರೆ. ಅದರೊಂದಿಗೆ ಚಂದ್ರಶೇಖರ್ ಗಿಂಡಿ ಅವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಗುರೂಜಿಯವರ ಉಪಸ್ಥಿತಿಯಲ್ಲಿ ವೇದಿಕೆಯ ಗಣ್ಯರು, ಕ್ಷೇತ್ರಗಳ ಆಡಳಿತ ಮಂಡಳಿಯ ಅಧ್ಯಕ್ಷರ ಉಸ್ತುವಾರಿಯಲ್ಲಿ ನಮ್ಮ ಹಿರಿಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ಅಮ್ಮುಂಜೆ ಇಲ್ಲಿಯ ಗುರೂಜಿಯವರಾದಂತಹ ಶ್ರೀ ವಿಜಯ ಸುವರ್ಣ ಪೊಲಣಿಯವರು ವಿಠ್ಠಲ ಗುರಿಕಾರರ ಪರವಾಗಿ ಅವರ ತಮ್ಮನನ್ನು ಗೌರವಿಸ್ತಾ ಇದ್ದಾರೆ. ವಿಠ್ಠಲ ಗುರಿಕಾರರವರು ಆರೋಗ್ಯವಂತರಾಗಿ ಮತ್ತೆ ಈ ತರವಾಡಿನಲ್ಲಿ ಸೇವೆ ಮಾಡುವಂತೆ ಶ್ರೀದೈವಗಳು ಹಾಗೂ ಅವರು ನಂಬಿದ ಸತ್ಯಗಳು ಅವರಿಗೆ ಅನುಗ್ರಹವನ್ನು ನೀಡಲಿ ಎನ್ನುವಂಥ ಆಶಯದೊಂದಿಗೆ ಅವರು ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಯಂತ್ ಬೋಳಾರ್ ಹಾಗೆ ಜೊತೆ ಕಾರ್ಯದರ್ಶಿಗಳಾದ ಪುರಂದರ ಜಪ್ಪಿನ ಮಗರು ದಯವಿಟ್ಟು ಬರಬೇಕು. ನಮ್ಮೆಲ್ಲರ ಆಶಯದಂತೆ ಜಯಂತ್ ಬೋಳಾರ್, ಪುರಂದರ ಜಪ್ಪಿನ ಮಗರು, ಹಾಗೆ ಇಲ್ಲಿ ಇದೀಗ ಅದರ ಜವಾಬ್ದಾರಿಯನ್ನು ಹೊತ್ತವರು ಶ್ರೀಮತಿ ದೇವಕಿ ಬಡಾಜೆ, ಅವರ ತಂಗಿಯಂದಿರು, ಅವರ ಮಕ್ಕಳು ಸಂಜು ಅಕ್ಕ, ಅದನ್ನೆಲ್ಲ ಅವರ ಪರವಾಗಿ ನೆರವೇರಿಸ್ತಾರೆ. ಹಿರಿಯ ಸ್ಥಾನದಲ್ಲಿರುವಂತಹ ಶ್ರೀಮತಿ ದೇವಕಿ ಬಡಾಜೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಹಿಯನ್ನು ನೀಡಿ, ಮತ್ತೊಬ್ಬರು ಮುತ್ತಿನ ಮಾಲೆಯನ್ನು ಹಾಕಿ, ಹಾಗೆ ಮತ್ತೊಬ್ಬರು ಫಲಪುಷ್ಪವನ್ನು ನೀಡಿ ಆ ಮಾತೆಯನ್ನು ಗೌರವಿಸಬೇಕು. ಆ ದೈವಸ್ಥಳದ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಆ ಶಕ್ತಿಗಳು ಅವರಿಗೆ ಮುಂದಕ್ಕೂ ಕೊಡಲಿ. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ. ಅವರ ಬಾಳು ಬಂಗಾರವಾಗಲಿ, ಬದುಕು ಸಿಂಗಾರವಾಗಲೆಂದು ಹಾರೈಸುತ್ತಾ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಜಯಂತ್ ಬೋಳಾರ್ ಹಾಗೂ ಪುರಂದರ ಜಪ್ಪಿಲ್ಲ ಇಷ್ಟು ದೊಡ್ಡ ಕೆಲಸ ಮಾಡುವಾಗ ಅವರಿಗೆ ಒಂದು ಸಲ ಕೂಡ ಸಿಟ್ಟು ಬಂದದ್ದಿಲ್ಲ. ಯಾರು ಎಷ್ಟು ಸಿಟ್ಟು ಬಂದಾಗ ಕೂಡ ಅವರು ಬಂದು ಅದನ್ನು ಅಲ್ಲಿಗೆ ತಿಳಿಗೊಳಿಸಿ ಆ ಕೆಲಸವನ್ನು ಮುಂದುವರಿಸಿಕೊಂಡು ಕಾರ್ಯಕ್ರಮ ನಡೆಯುತ್ತದೆ. ನಮ್ಮ ಕುದ್ರೋಳಿ ಕ್ಷೇತ್ರದ ಗಣೇಶ್ ಕುಂಟಾಲ್ಪಾಡಿ ಅವರು, ಹಾಗೆ ಉದ್ಯಮಿ ಸುರೇಶ್ ರವರು, ತಿಮ್ಮಿರಿ ಬೆಳ್ಚಪ್ಪಾಡ್ರು, ಲಕ್ಷ್ಮಣ್ ಕೋಟ್ಯಾನ್ರವರು, ಚಂದ್ರಶೇಖರ್ ಬೆಳ್ಚಾಡ ಕಟೀಲು ಇವರ ಉಸ್ತುವಾರಿಯಲ್ಲಿ ಈ ಇಬ್ಬರು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಇನ್ನೂ ಹಲವು ದಶಕಗಳ ಕಾಲ ಈ ತರವಾಡಿನಲ್ಲಿ ಅವರ ಸೇವೆ ನಿರಂತರ ಎಲ್ಲರ ಕರತಾಡನದೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅಲ್ಲದೆ ಅವರ ಕೂಟದಲ್ಲಿರುವ ಎಲ್ಲರನ್ನೂ ಒಟ್ಟು ಸೇರಿಸಿ ಒಳ್ಳೆಯ ಮೊತ್ತವನ್ನು ದೊರಕಿಸಿಕೊಟ್ಟಿದ್ದಾರೆ. ನಮ್ಮ ಸಸೀತ್ಲು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಕೂಡ ಮುಂಬೈ ಸಮಿತಿಯ ಅಧ್ಯಕ್ಷರಾಗಿ ಅವರ ಕಾರ್ಯ ಬಹಳ ದೊಡ್ಡದು. ಅಲ್ಲದೆ ಜಮೈತ್ಲಿಗೂ ಅವರಿಗೆ ಒಂದು ಒಳ್ಳೆಯ ಸಂಬಂಧ. ಈ ನಮ್ಮ ಸುವರ್ಣ ಕುಟುಂಬದವರೇ ಅವರು. ಈ ಸಂಬಂಧ ಗಟ್ಟಿಯಾಗಬೇಕು ಎನ್ನುವ ನೆಲೆಯಲ್ಲಿ ಜಮೈತ್ಲು ಪೂಜಾರಿ ಅವರ ಮೊಮ್ಮಗಳನ್ನು ಅವರ ತಮ್ಮನ ಮಗನಿಗೆ ಮದುವೆ ಮಾಡಿ ಅದರಲ್ಲಿ ಕೂಡ ಸಂಬಂಧವನ್ನು ಗಟ್ಟಿ ಮಾಡಿದ್ದಾರೆ. ಯಾಕಂದ್ರೆ ನಾನು ಈ ತರವಡಿಗೆ ಸಂಬಂಧಪಟ್ಟವ. ನಾನು ಕೂಡ ಒಂದು 10-15 ವರ್ಷದ ಮೊದಲು ಒಂದು ಸ್ವರ್ಣ ಪ್ರಶ್ನೆಯನ್ನು ಇಟ್ಟಾಗ ಆ ಮೂಲಕ ನನಗೆ ಗೊತ್ತಾದ್ದು ನಾವು ಈ ಜಮೈತ್ಲಿಗೆ ಸಂಬಂಧಪಟ್ಟವರು ಅಂತ ಹೇಳಿ. ಅದು ತನಕ ನಾವು ಕೂಡ ಬರೇ ನಾಗನ ಕೆಲಸಕ್ಕಾಗಿ ನಾವು ಇಲ್ಲಿಗೆ ಬರ್ತಾ ಇದ್ದೆವು, ಬೇರೆ ಯಾವ ಕೆಲಸ ಕೂಡ ನಾವಿಲ್ಲಿ ಬರ್ತಿರ್ಲಿಲ್ಲ. ಆ ಅಷ್ಟಮಂಗಳ ಪ್ರಶ್ನೆಯಿಂದಾಗಿ ನನಗೂ ಗೊತ್ತಾದ್ದು ಜಮೈತ್ಲು ನಮ್ಮದು ತರವಾಡ ಅಂತ.
ಬಹಳ ಒಳ್ಳೆಯ ಹೆಸರು. ಸಸಿ ಹಿತ್ತಲು ಇದ್ದ ಹಾಗೆ ಕೂಡ ಈ ಜಮೆ ಹಿತ್ತಲು. ನಾವು ಸಸಿ ಹಿತ್ತಲಿನಲ್ಲಿ ಸಸಿ ಹೇಗೆ ಬೆಳೆಯುತ್ತಾ ಅದು ಬಹಳಷ್ಟು ದೊಡ್ಡ ಹೆಮ್ಮರವಾದಾಗೆ ಈ ಜಮೆ ಹಿತ್ತಲು ಕೂಡ ಎಲ್ಲರನ್ನು ಜಮೆ ಅಂತ ಹೇಳಿದರೆ ನಮ್ಮ ಹಿಂದಿಯಲ್ಲಿ ಕೂಡ ನಾವು ಹೇಳ್ತೇವೆ ಜಮೆ ಅಂತ ಹೇಳಿದ್ರೆ ಒಂದು ಒಟ್ಟುಗೂಡಿಸುವಂಥ ಇದು. ಅದರಿಂದ ಈ ಹಿತ್ತಲಿನಲ್ಲಿ ಕೂಡ ನಾನೀಗ ತಾನೇ ಹೇಳುವುದನ್ನು ಕೇಳಿದೆ, 1500 ಕುಟುಂಬವನ್ನು ಒಟ್ಟುಗೂಡಿಸಿದಂಥ ಈ ಜಮೆ ಹಿತ್ತಲು. ಓಮನಿಡ್ರವರು ಮೊದಲೇ ಹೇಳಿದರು 1500 ಇಲ್ಲಿ ಕುಟುಂಬ ಉಂಟಾ ಎಂಬುದು ಒಂದು ಸಂಶಯ ಅಂತ, ಒಂದು ಪ್ರಶ್ನಾರ್ಥಕ ಚಿಹ್ನೆ. ಯಾಕೆಂತ ಹೇಳಿದರೆ ಇವತ್ತಿನ ಈ ಧಾರ್ಮಿಕ ಸಭೆಯನ್ನು ನೋಡುವಾಗ ಅದು ನಮಗೆ ಸಂಶಯಕ್ಕೆ ಎಡೆ ಮಾಡ್ತಾ ಉಂಟು. ನಾವು ಚಿಂತನೆ ಮಾಡಬೇಕು ಈ ವಿಷಯದಲ್ಲೇ. ಯಾಕೆಂತ ಹೇಳಿದರೆ ಕೆಲ ವಿಷಯದಲ್ಲಿ ನಮಗೆ ವಿಶ್ವಾಸ ಇರುವುದಿಲ್ಲ. ವಿಶ್ವಾಸ ಎಂಬುದು ಇದರಲ್ಲಿ ಮುಖ್ಯವಾದ್ದು. ಯಾಕೆಂತ ಹೇಳಿದರೆ ಹುಟ್ಟಿದಂಥ ಮಗನಿಗೆ ತಾಯಿಯರೆಂಬುದು ಮಗುವಿಗೆ ಗೊತ್ತುಂಟು, ಆದರೆ ತಂದೆಯರಂತ ಹೇಳಿ ಮಗುವಿಗೆ ಗೊತ್ತಿರುವುದಿಲ್ಲ. ತಾಯಿ ಹೇಳ್ತಾಳೆ ಇದು ನಿನ್ನ ತಂದೆ, ಇದು ನಿನ್ನ ತಂದೆ ಅಂತ. ಮಗು ವಿಶ್ವಾಸದಿಂದಲೇ ಅವ್ರನ್ನು ತಂದೆ ಅಂತ ನಂಬ್ತದೆ. ಅದರಿಂದ ಈ ಮಾತು ಹೇಳ್ತಾ ಅಂದರೆ ನಮಗೆ ವಿಶ್ವಾಸ ಮುಖ್ಯ. ಎಲ್ಲ ಕಾರ್ಯಕ್ರಮ ನಡೀತದೆ ವಿಶ್ವಾಸದಿಂದಲೇ. ನಾವಿವತ್ತೊಬ್ಬರಿಗೆ ಸಾಲ ಕೊಡ್ತೇವೆ ಅಥವಾ ಒಂದು ವಸ್ತುವನ್ನು ನಂಬ್ತೇವೆ, ಅದು ವಿಶ್ವಾಸ. ವಿಶ್ವಾಸದಿಂದ ಈ ಎಲ್ಲ ಕಾರ್ಯಕ್ರಮ ಕೂಡ ನಡೀತದೆ ಅಂತ ಈ ಧಾರ್ಮಿಕ ಸಭೆಯಲ್ಲಿ ಕೂಡ ನಮಗೆ ವಿಶ್ವಾಸ ಬೇಕು. ನಾವು ವಿಶ್ವಾಸ ಇದ್ದರೆ, ಈಗ ನಾನು ಹೇಳಿದಾಗೆ ಬಡವನಾಗಿರ್ಬೋದು, ಬಡವನದು ಅದು ಹಣದ ವಿಚಾರದಲ್ಲಿ ಬಡವಂತಿಕೆ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಆದರೆ ಅಲ್ಲಿ ಒಳ್ಳೆ ನಮ್ಮಲ್ಲಿ ಗುಣ ಬರಬೇಕು. ಅದಕ್ಕೇನು ಹಣ ಕೊಡಬೇಕಂತ ಇಲ್ಲ, ನಾವು ಗುಣದಲ್ಲಿ ಶ್ರೀಮಂತರಾಗಬೇಕು. ಹಣದಲ್ಲಿ ಬಡವರಾದರೂ ತೊಂದರೆ ಇಲ್ಲ, ಗುಣದಲ್ಲಿ ನಾವು ಶ್ರೀಮಂತರಾಗಬೇಕು. ಈಗ ತಾನೇ ನಮ್ಮ ಹರಿಕಥೆಯಲ್ಲಿ ಹೇಳಿದರು, ಅತಿಥಿ ಸತ್ಕಾರ ಎನ್ನುವುದನ್ನು ನಾವು ಸುಧಾಮನಿಂದ ಕೇಳಿ ಕಳೆಯಬೇಕು ಅಂತ. ಇಲ್ಲಿ ಕೂಡ ನಾವು ನಮ್ಮ ತರವಡಿನ ವಿಷಯದಲ್ಲಿ ಕೆಲವರು ಆಸಕ್ತಿಯನ್ನು ತೋರದೇ ಇರಬಹುದು. ನನಗೆ ಗೊತ್ತುಂಟು, 2 ಸಲ ನಮ್ಮ ಈ ಬೊಂಬಾಯಿ ಕಮಿಟಿಗೆ ಇಲ್ಲಿನ ಪುಷ್ಕಳ್ ಕುಮಾರ್ ಆಗ್ಬೋದು, ನಮ್ಮ ಪುರಂದರ ಆಗ್ಬೋದು, ಹಾಗೂ ತಿಮ್ರಿ ಬೆಲ್ಚಾಡ್ರು ಸ್ವತಃ ಅವ್ರಿಗೇನು ಕೆಲಸ ಇಲ್ಲ ಅಂತ ಇಲ್ಲ. ಇಲ್ಲೇನವ್ರಿಗೆ ಕೆಲಸ ಇಲ್ವಾ ಅಥವಾ ಏನಾದ್ರು ಉಣ್ಲಿಕ್ಕೆ ಏನು ಬೇಕಂತ ಉಂಟಾ? ಇಲ್ಲ. ಆದರೆ ಆ ಶ್ರದ್ಧಾ ಭಕ್ತಿಯಿಂದ ಅವ್ರಿಗೆ 2 ಸಲ ಬೊಂಬೈಗೆ ಬಂದಾರೆ. ತನ್ನ ಸ್ವಂತ ಹಣ ಖರ್ಚು ಮಾಡೋದು, ಅಲ್ಲಿ 6-7 ದಿವಸ ಎಲ್ಲರ ಮನೆಗೆ ಹೋಗಬೇಕು, ನಿಮ್ಮ ವಂತಿಗೆ ಬರಲಿಲ್ಲ, ಈ ವಂತಿಗೆ ಕೊಡಬೇಕು ಎಂಬುದಾಗಿ. ಆದ್ದರಿಂದ ನಮ್ಮ ಕುಟುಂಬಸ್ಥರಿಗೆ ಇದು ಪ್ರಜ್ಞೆ ಬೇಕು. ಇದು ಈ ಸಲ ಏನೋ ಒಂದು ಇದನ್ನು ಬ್ರಹ್ಮಕಲಶ ಮಾಡಬೇಕು, ಪುನರ್ ನವೀಕರಣ ಮಾಡಬೇಕು ಎಂಬುದಾಗಿ ಬಹಳಷ್ಟು ವರ್ಷದ ನಂತರ ಈ ಕಾರ್ಯಕ್ರಮಕ್ಕೆ ಮುಗಿದವರು ಇವರು. ಅದರಿಂದ ಬರೀ ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗದಿದ್ದರೂ ತಮ್ಮದಾದಂಥ ಸಹಾಯವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಆ ಮೂಲಕ ಕುಟುಂಬ ಉದ್ಧಾರ ಆಗಬೇಕು. ನಾವು ಬೇರೆ ಯಾರು ಕೊಡುವುದು ನಂತರ, ಮೊದಲು ಅಂತ ಹೇಳಿದರೆ ನಮ್ಮದು ಕುಟುಂಬ. ಕುಟುಂಬ ಅಂತ ಹೇಳಿದರೆ ಏನು? ಈಗ ಅದರ ಭಾಳಷ್ಟು ವಿಶ್ಲೇಷಣೆಯನ್ನು ನಮ್ಮ ವಾಮನೇಟ್ರವರು ಕೊಟ್ಟಿದ್ದಾರೆ. ಏನು ಕುಟುಂಬ ಅಂತ ಹೇಳಿದರೆ ನಮ್ಮೊಂದು ಮನೆ ಇದ್ದ ಹಾಗೆ, ಅದೇ ನಮ್ಮ ಕುಟುಂಬ. ಈಗ ನಾವೀಗ ನಮ್ಮ ಉಡುಪಿ ಮಂಗಳೂರಿನ ಹತ್ತಲ ಕಡೆಗೆ ಹೋದಾಗ ಅಲ್ಲಿ ಒಂದು ಕುಟುಂಬ ಅಂತ ಹೇಳಿದರೆ ತರವಣ್ಣಷ್ಟು ದೊಡ್ಡದಿರುವುದಿಲ್ಲ. ಅಲ್ಲಿ ಕೂಡ ಒಂದು ಕುಟುಂಬದ ದೈವ ದೇವತೆಗಳೆಲ್ಲ ಇರ್ತಾರೆ. ಆ ಕುಟುಂಬದ ಒಂದು ಕವರ್ನವರು ಅದನ್ನು ಆರಾಧಿಸ್ತಾ ಬರ್ತಾರೆ. ಇಲ್ಲಿ ಅಂತ ಹೇಳುವಾಗ ಇದು ದೊಡ್ಡ ನಮ್ಮ ತರವಾಡು ಅಂತ ಕುಟುಂಬ. ಇದರಲ್ಲಿ ನಾವು ಸಹಭಾಗಿಗಳಾಗಬೇಕು. ಆಸಕ್ತಿಯಿಂದ, ಅವರು ಶ್ರದ್ಧೆಯಿಂದ, ಅವರು ವಿಶ್ವತೆಯಿಂದ ಇಂಥ ಕೆಲಸದಲ್ಲಿ ಭಾಗಿಯಾಗಬೇಕು. ಇಷ್ಟೇ ಹೇಳುತ್ತಾ, ನಾವು ಕುಟುಂಬಿಕರು ಒಂದಾದರೆ ಮಾತ್ರ ನಮ್ಮ ಇದರ ಇನ್ನೂ ಕೂಡ ಕೆಲಸ ಭಾಳಷ್ಟು ಬಾಕಿ ಉಂಟು ಅಂತ ಹೇಳಿದ್ದಾರೆ. ಆದಷ್ಟು ಚೆಂದವಾಗಿ, ಯಾಕಂತ ಹೇಳಿದರೆ ಈಗ 18 ಕ್ಷೇತ್ರಗಳಲ್ಲಿ ನಮ್ಮ ಸಸಿತಿಲ್ನ ಹೆಸರು ಹೇಗೆ ಉಂಟು, ಹಾಗೆಯೇ ನಮ್ಮ 8 ತರವಾಡುಗಳಲ್ಲಿ ನಮ್ಮ ಜಮೈತಿಲ್ನ ಹೆಸರು ಕೂಡ ಮೊದಲ ಸ್ಥಾನದಲ್ಲಿ ಬರಬೇಕು. ನಮ್ಮ ಇನ್ನು ನಡೆಯುವಂಥ ಯಕ್ಷಗಾನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ 3 ಮಂದಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಒಬ್ಬರು ನಮ್ಮ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ಅಮ್ಮುಂಜೆ ಇದರ ಗುರೂಜಿಯವರಾದಂತಹ ಶ್ರೀ ವಿಜಯ ಸುವರ್ಣ ಪಲಳಿಯವರು, ಹಾಗೆ ಇನ್ನೊಬ್ಬರು ನಂದ್ಯ ಸುಂದರ ಬೆಳ್ಚಾಡ್ರವರು, ಹಾಗೆ ಇನ್ನೊಬ್ಬರು ನಮ್ಮ ಭಗವತಿ ತೀಯ ಸಮಾಜ ಸೇವಾ ಸಮಿತಿ ನಂದ್ಯ ಪೊರಳಿ ಇದರ ಕಾರ್ಯಾಧ್ಯಕ್ಷರು ಉದ್ಯಮಿಗಳು ಆದಂತಹ ಶ್ರೀ ಉಮೇಶ್ ಬೆಂಜನ್ ಪದವಿಯವರು,
ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ನಮ್ಮ ಜೊತೆ ಸಭಾಂಗಣದಲ್ಲಿ ಉಪಸ್ಥಿತ ನಮ್ಮ ತರವಾಡಿಗೆ ಕೊಟ್ಟಂತಹ ದೇಣಿಗೆಯಿಂದ ಅವರ ಐಶ್ವರ್ಯ ಇಮ್ಮಡಿಯಾಗಲಿ ಮೂರು ಮಡಿಯಾಗಲಿ ಎನ್ನುವಂಥ ಆಶಯದೊಂದಿಗೆ ಇಲ್ಲಿಯ ಎಲ್ಲ ಧರ್ಮದೈವರು ಅವರನ್ನು ಅನುಗ್ರಹಿಸಿದರು. ಈ ಊರಿನ ಘನಸ್ಥಿಗೆ ಒಂದು ಸೀಮಾದೇವರ ಥರ ಇರುವಂಥ ಅರಸು ದೈವಗಳಿಗೂ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಇವತ್ತಿನ ದಿನ ಒಂದು ತರವಾಡಿನ ಉದ್ಘಾಟನೆ, ಪುನರುತ್ಥಾನ, ಪುನರ್ನವೀಕರಣ ಅಂತ ಹೇಳ್ಬೋದು ಈ ದಿನ. ಆವಾಗ ನಮ್ಮ ಇಡ್ಯಾರವರು ಹೇಳಿದಾಗೆ ನಮ್ಮ ಸಮಾಜದಲ್ಲಿ 18 ಕ್ಷೇತ್ರಕ್ಕೆ 8 ಬರಿ ಇಲ್ಲ. ಈ 8 ಇಲ್ಲದಲ್ಲಿ ಪುಲ್ಯಾಂಜಿತೀಯ ಅಂತ ಹೇಳೋದೊಂದು ಬಲವಾದ ಒಂದು ಇಲ್ಲಮ್ ಅಂತ ಹೇಳ್ಬೋದು. ಒಂದು ಬಾಯತೀಯರಂತೇಳಿ, ಆಮೇಲೆ ನೆಲ್ಲಿಕತೀಯರಂತೇಳಿ, ಆಮೇಲೆ ಪುಲ್ಯಾಂಜಿ ಆಗಿರಬೇಕು ಡೌಟು. ಯಾಕೆಂತ ಹೇಳಿದರೆ ಈ ತರವಾಡಿಗೆ ಸಂಬಂಧಪಟ್ಟಂತೆ ಉಳ್ಳಾಳದಲ್ಲಿರುವಂಥ ಆಚಾರವು ಬಹು ದೊಡ್ಡದು. ದೊಡ್ಡ ಭಗವತಿಯ ಒಂದು ಆಚಾರ ಅಲ್ಲಿದೆ, ಇಲ್ಲಿ ಈ ಕ್ಷೇತ್ರದಲ್ಲಿ ಈ ತರವಾಡಿನಲ್ಲಿದೆ. ಈ ತರವಾಡು ಜನಸಂಖ್ಯೆಯಲ್ಲೂ ಬಹಳ ಗಟ್ಟಿಮುಟ್ಟಾಗಿದೆ. 1,500 ಜನ ಇದೆ ಅಂತ ಹೇಳಿ ಈಗಾಗಲೇ ಹೇಳಿದರು. ಇಷ್ಟು ಮನೆ ಇದೆ ಅಂತ ಹೇಳಿದರು. ಇಷ್ಟು ದೊಡ್ಡ ಒಂದು ತರವಾಡು ಮೊದಲಿಂದಲೇ ನನಗೆ ಗೊತ್ತು. ಯಾವಾಗ ಅಂತ ಹೇಳಿದ್ರೆ 10, 20, 25 ವರ್ಷ 30 ವರ್ಷಕ್ಕೆ ಮೊದಲೇ ನಾನು ಈ ತರವಾಡಿಗೆ ಬಬ್ಬುಗಟ್ಟೆ ರಾಘವರ ಒಂದಿಗೆ ಬರ್ತಾ ಇದ್ದೆ. ಕೆಲವು ಸಲ ಬಂದಿದ್ದೇನೆ. ಅವರು ಆ ಸಮಯದಲ್ಲಿ ಬಹಳ ಮುತುವರ್ಜಿ ವಹಿಸಿ ಈ ತರವಾಡಿನೆಲ್ಲ ಕೆಲಸವನ್ನೆಲ್ಲ ಮಾಡ್ತಾಯಿದ್ರು. ಅವರು ಶಶಿತೃ ಕ್ಷೇತ್ರದಲ್ಲೂ ಅದೇ ಥರ ಕೆಲಸವನ್ನು ಮಾಡ್ತಾಯಿದ್ರು. ಒಳ್ಳೆ ಒಂದು ಆ್ಯಕ್ಟಿವ್ ಆದಂಥ ಒಂದು ವ್ಯಕ್ತಿ ಆಗಿದ್ದರು. ಎಲ್ಲ ದೈವಗಳ ಕೆಲಸವನ್ನು ಮಾಡಿ ಏನೂ ಅವರಿಗೆ ದೇವರ ಒಂದು ಕೋಪವೋ ಅಥವಾ ಅವರ ಒಂದು ಭವಿಷ್ಯವೋ ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಹಳ ಒಂದು ಕತ್ತಲೆಯಲ್ಲಿ ಬೀಳುವಂಥ ಸಮಯ ಅವರಿಗೆ ಬಂದಿದೆ. ಆದ್ದರಿಂದ ಇವತ್ತಿನ ಕಾಲಘಟ್ಟದಲ್ಲಿ ಅವರನ್ನು ಪ್ರಮುಖವಾಗಿ ನಾವು ನೆನೆಸಿಕೊಳ್ಬೇಕು, ಸ್ಮರಿಸಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಅವತ್ತು ಯಾರು ಇಲ್ಲದ ಸಮಯದಲ್ಲಿ ಅಷ್ಟು ಕಷ್ಟಪಟ್ಟು ಅವರಿದ್ದನ್ನು ನಡೆಸ್ಕೊಂಡು ಹೋದ್ರು. ಈಗಾಗಲೇ ಹೇಳಿದ್ರು, ಅವರು ಸಡನ್ ಈಗಾದ ಕೂಡಲೇ ಇಲ್ಲಿ ಮತ್ತೊಬ್ಬರು ನಮಗೆ ದೇವರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದಕ್ಕೆ ಸರಿಯಾದ ವಿಷಯವೇ. ಯಾಕೆಂತ ಹೇಳಿದ್ರೆ ಅವರು ಸಹ ಅದೇ ಥರ ಕಷ್ಟ ಬರ್ತಾ ಇದ್ರು. ಅವರು ಇಲ್ಲದ ಸಮಯದಲ್ಲಿ ಇವರು ಈ ಕ್ಷೇತ್ರಕ್ಕೆ ಮತ್ತೊಬ್ಬರು ಈ ಕ್ಷೇತ್ರಕ್ಕೆ ಬಂದು ಅದನ್ನು ಕೈ ಹಿಡಿದಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಅದೇ ಥರ ಆಯಿತು. ಆಮೇಲೆ ಈಗ ಅವರಿಗೆ ನಮ್ಮ ಇಲ್ಲಿರುವಂಥ ಆ ತಾಯಿ ಭಗವತಿ ಅದೇ ಥರ ನಮ್ಮ ಪರಿವಾರ ದೇವಿಗಳೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆಯದನ್ನು ಕೊಟ್ಟು ಅವರನ್ನು ಆದಷ್ಟು ಗುಣಮುಖರಾಗಲಿ ಅಂತ ಹೇಳಿ ಆಶಿಸೋಣ. ಮತ್ತು ವಿಶೇಷವಾಗಿ ಹೇಳುವುದೇನಂತ ಹೇಳಿದ್ರೆ, ಇಲ್ಲಿ ಈ ತರವಾಡು ನನ್ನ ಅನಿಸಿಕೆ ಪ್ರಕಾರ ಸಾಧಾರಣ ಒಂದು 50, 60, 30 ಮನೆ ಈಗಿದ್ದಂಥ ತರವಾಡು ಬಹಳ ನವೀಕರಣವಾಗಿ ಬಹಳ ಚಂದದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯ ಸಹಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಈ ತರವಾಡಿ ಇಷ್ಟು ಸಮಯದಲ್ಲಿ ಹೀಗೆ ಆಯಿತು. ಹೀಗೆ ಆಗಿ ಇದು ಉಳಿಯಬೇಕಾದ್ರೆ ಕಾರಣ ಏನಂತ ಹೇಳಿದ್ರೆ, ಈಗ ಇರುವಂಥ ಇಲ್ಲಿಯ ಅಧ್ಯಕ್ಷರು ತಿಮ್ಮಿರಿ ಬೆಳ್ಚಾಟ್ರು ಇವರ ಕೈಯಿಂದಲೇ ಆಗಬೇಕೆಂಬ ಒಂದು ಕಲ್ಪನೆ ಇರಬೇಕು. ಆದ್ದರಿಂದಲೇ ಇದು ಬಾಕಿಗಿದ್ದುದು ಅಂತೇಳಿ ಹೇಳ್ಬೋದು. ಆಗಲಿ, ಇವತ್ತಿನ ದಿನಕ್ಕಾಗಿ ಅದೊಂದು ಈ ಕೆಲಸವು ಒಂದು ಆಯಿತು ಅವರ ಕೈಯಲ್ಲಿ. ಅವರು ಇದನ್ನು ಒಂದು ಜೀರ್ಣೋದ್ಧಾರ ಅವರ ಕೈಯಲ್ಲಿ ಆಗಿ ಕುಟುಂಬಕ್ಕೆ ಅವರು ಹಸ್ತಾಂತರಿಸಿದರು, ವಹಿಸಿಕೊಟ್ರು. ತುಂಬ ಒಳ್ಳೆಯ ಮಾತು. ಇನ್ನು ಮುಂದಕ್ಕಾದರೂ ನಾನು ಈ ಕುಟುಂಬದವರಲ್ಲಿ ಹೇಳೋದು ಯಾಕೆಂತ ಹೇಳಿದ್ರೆ, ನಾನು ಒಂದು ನಮ್ಮ ಕುಟುಂಬದ ಒಂದು ಅಧ್ಯಕ್ಷನಾಗಿಯೂ ಇದ್ದೇನೆ. ಎಲ್ಲ ಭಗವತಿ ಕ್ಷೇತ್ರ ಅಧ್ಯಕ್ಷ ಮಾತ್ರ ಅಲ್ಲ, ಎಷ್ಟೋ ವರ್ಷದಿಂದ ನಾನು ನನ್ನ ಒಂದು ತರವಾಡಿನ ಒಂದು ಅಧ್ಯಕ್ಷನಾಗಿದ್ದೇನೆ. ಅದಕ್ಕೆ ಬೇಕಾಗಿ ನಿಮ್ಮ ಹತ್ರ ಈ ಕುಟುಂಬದವರ ಹತ್ರ ಒಂದು ಕಿವಿ ಮಾತನ್ನು ಹೇಳೋದೇನಂತ ಹೇಳಿದ್ರೆ, ಆ ಇಡ್ಡಿರ ಹೇಳಿದಾಗೆ, ಇಡ್ಡಿರಲ್ಲ ತೋನ್ಸಿ ಅವರು ಹೇಳಿದಾಗೆ,
ಈ ಕುಟುಂಬ ಈ ತರವಾಡಿಗೆ ಬಂದು ತರವಾಡಿನಲ್ಲಿ ಬೆಳಕು ನೋಡಿ, ತರವಾಡಿನಲ್ಲಿ ಚಂದ ನೋಡಿ, ತರವಾಡಿನಲ್ಲಿ ಊಟ ಮಾಡಿ ಅಡೆ ತಿಂದು ಸೀದಾ ಹೋಗಿ ಮತ್ತೊಂದು ಇನ್ನೊಂದು ವರ್ಷ ಯಾವಾಗ ಆಗ್ತದೆ ದಿನ, ಯಾವ ದಿನ ಬರ್ತದೆ ಆ ದಿನ ನಾವು ಹೋಗುವ, ವಿಜೃಂಭಣೆ ಹೋಗುವ ಅಂತ ಹೇಳಿದರೆ ಯಾವ ವಿಷಯದಲ್ಲೂ ಹಾಗೆ ಹೇಳಲಿಕ್ಕೆ ಕೂಡುದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಹೋಗುವಾಗ ನೀವು ಇಲ್ಲಿ ಹೇಗೆ ಇದೆ ಅದನ್ನು ಸರಿಯಾಗಿ ನೆನೆಸಿಕೊಂಡು ನಿಮ್ಮ ಮನೆಯಲ್ಲಿ ಇಲ್ಲಿಂದ ಕೊಂಡೋಗಿ ಏನಾದರೂ ಡಬ್ಬಿ ಕೊಂಡೋಗಿಟ್ಟ, ಅಥವಾ ಆ ಡಬ್ಬಿಯಲ್ಲಿ ನಿತ್ಯವೂ ಒಂದೊಂದು ರೂಪಾಯಿ ಹಾಕಿದರೂ ನಿಮಗೆ ಆ ದೇವರ ನೆನಪು ಬರ್ತದೆ, ಈ ತರವಾಡಿನ ದೇವರ ನೆನಪು ಬರ್ತದೆ. ಅದಕ್ಕೆ ಬೇಕಾಗಿ ಈ ತರವಾಡಿನ ದೇವರ ನೆನಪು ಇರಲಿಕ್ಕೆ ಬೇಕಾಗಿ ಆದರೂ ನೀವು ಒಂದೊಂದು ಡಬ್ಬಿಯನ್ನು ಕೊಂಡೋಗ್ಬೇಕು. ಈ ತರವಾಡಿನ ದೇವರನ್ನು ಯಾವಾಗಲೂ ಮರೆತು ಬಿಡ್ಲಿಕ್ಕೆ ಕೂಡುದು. ನಾವು ಮೊದಲನೇದಾಗಿ ಧರ್ಮಸ್ಥಳಕ್ಕೆ ಹೋದ್ರು, ಧರ್ಮಸ್ಥಳ ಕಾವಂದ್ರೆ ಹೇಳ್ತಾರೆ ಏನಂತ ಹೇಳಿದ್ರೆ, ನೀನು ನಿನ್ನ ತರವಾಡಿನ ದೈವವನ್ನು ಸರಿ ಮಾಡಿದ್ಯಾ, ನೀ ತರವಾಡು ಸರಿಯಾಗಿದೆ ಎನ್ನುವುದು, ನಿನ್ನ ತರವಾಡು ಸರಿ ಇದೆಯಾ, ಆಮೇಲೆ ಇಲ್ಲಿಗೆ ಬಾ, ಅದನ್ನು ಸರಿ ನೋಡ್ಕೊ ಅಂತ ಹೇಳಿ ಅವರು ಇವತ್ತಿಗೆ ಹೇಳ್ತಾರೆ, ಅವತ್ತು ಸಹ ಹೇಳ್ತಾ ಇದ್ರು. ಅದೇ ಪ್ರಕಾರ ಅದು ಸತ್ಯ ಕಠೋರ ಸತ್ಯ. ಯಾಕೆಂತ ಹೇಳಿದ್ರೆ ನಮಗೆ ಮೇನ್ ಬೇಕಾದ ನಮ್ಮ ತಾಯಿ, ಆಮೇಲೆ ನಮ್ಮ ತರವಾಡು, ಆಮೇಲೆ ಎಲ್ಲ ದೇವರುಗಳು ಇಲ್ಲ. ಅದಕ್ಕೆ ಬೇಕಾಗಿ ಎಲ್ಲರ ಹತ್ರ ಒಂದು ಮಾತು ಹೇಳೋದೇನಂತ ಹೇಳಿದ್ರೆ, ಇನ್ನು ಮುಂದಕ್ಕೂ ಇದನ್ನು ಉದ್ಧಾರ ಮಾಡಬೇಕು, ಇನ್ನೊಂದು ಒಳ್ಳೇದು ಮಾಡಬೇಕು, ಇನ್ನೂ ಮತ್ತಷ್ಟು ಇದನ್ನು ಒಳ್ಳೇದು ಮಾಡಬೇಕು. ನೀವು ಇದನ್ನು ಎಷ್ಟು ಒಳ್ಳೇದು ಮಾಡ್ತೀರಾ ಅಷ್ಟೇ ನೀವು ಸಹ ಒಳ್ಳೇದಾಗ್ತೀರಾ, ಅಷ್ಟೇ ನಿಮಗೆ ಸಹ ದೇವರು ಕೈಗೂಡಿಸಿಕೊಡ್ತಾರೆ. ಆ ನಮ್ಮ ಧರ್ಮದೇವಗಳು ನಮ್ಮನ್ನು ಕೈಗೂಡಿಸಿಕೊಳ್ತಾರೆ. ಯಾವಾಗ ಅವರು ನಮ್ಮೊಂದು ಸಮುದಾಯದಲ್ಲಿ, ನಮ್ಮೊಂದು ಸಮಾಜದಲ್ಲಿ ನಮ್ಮನ್ನು ಅವರು ಯಾವಾಗ ಇಟ್ಟುಕೊಂಡಿದ್ದಾರಾ, ಈ ತೊಂಡಚಮಾರು ವಿಷ್ಣುಮೂರ್ತಿ ಹಾಗೂ ನಮ್ಮ ಭಗವತಿ 14 ಸೇರಿ ಯಾವಾಗ ನಮ್ಮನ್ನು ಇಟ್ಟುಕೊಂಡಿದ್ದಾರೋ, ಅದಕ್ಕೆ ಬೇಕಾಗಿ ನಾವು ಏನು ಹೇಳ್ತಾರೆ, ನಮ್ಮ ಕಾಪಾಡುವವರು ಅವರೇ, ನಮ್ಮನ್ನು ಏನು ಮಾಡೋದಾದ್ರೆ ಅವರೇ ಅಲ್ಲದೆ ಬೇರೆ ಯಾರೂ ಇಲ್ಲ ಅಂತೇಳಿ ನಾವು ಒಂದೇ ಮನಸ್ಸಲ್ಲಿ, ತದೇಕಜದಲ್ಲಿ ಒಂದೇ ಮನಸ್ಸಲ್ಲಿ ಇರಬೇಕಂತ ಹೇಳಿ ನಾನು ನಿಮ್ಮ ಹತ್ರ ಒಂದು ಕಿವಿ ಮಾತು. ಆದರೆ ಆ ಒಂದು ಇಡೀ ಸಮಾಜ ಉದ್ಧಾರ ಆಗ್ತದೆ. ಆ ತರವಾಡಿ ಉದ್ಧಾರ ಆಗಬೇಕಾದ್ರೆ ಆ ತರವಾಡಿನ ಈಗ 1 ವರ್ಷ ಜನ ಹೇಳಿದರು, ಈಗ ವೇದಿಕೆಯಲ್ಲಿ ಜನ ಕಮ್ಮಿ ಇದ್ದರೂ ಕೂಡ ಮಧ್ಯಾಹ್ನ ಬಹುಶಃ 1 ವರ್ಷ ಜನ ಮೇಲೆ ಬಂದು ಹೋಗಿದ್ದಾರೆ ಅಂತ ಇವರು ಪುಷ್ಕರು ಹೇಳಿದ್ದಾರೆ. ಆದ ಕಾರಣ 3-4 ದಿವಸದ ಆ ಒಂದು ಅವಿರತ ಒಂದು ಕಷ್ಟದಲ್ಲಿ ರಾತ್ರಿ ಹಗಲು ಇದ್ದ ಕಾರಣ ಈಗ ರಾತ್ರಿ ತಿರುಗಿ ಬರಬೇಕು. ಆದ ಕಾರಣ ಇಲ್ಲಿ ಈಗ ವೇದಿಕೆ ಮುಂಭಾಗ ಜನ ಕಮ್ಮಿ ಕಾಣ್ಬೋದು. ಆದರೂ ಈ ತರವಾಡಿನವರು 1,500 ಜನ ಸೇರಿ ಮುಂಬೈಗೆ ಹಲವಾರು ಸಲ ಹೋಗಿ ಎಲ್ಲ ತರವಾಡಿನವರು ಸೇರಿಕೊಂಡು ಒಂದು ದೊಡ್ಡ ಒಂದು ಆಶಯದ ತರವಾಡಿನ ಪುನಃಪ್ರತಿಷ್ಠೆ ಬ್ರಹ್ಮಕಲಶವನ್ನು ಇವತ್ತು ಮಾಡಿದ್ದಾರೆ. ನನಗೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಯಾಕೆಂತ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳ ತರವಾಡುಗಳು ಇದೇ ಆಗಿದೆ. ಅದಲ್ಲದೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲರೂ ಇಲ್ಲಿದ್ದಾರೆ. ಈ ಜಯಂತ್ ಬೋಳರಾಗಲಿ, ರೋಹಿತಾಶ್ವರಾಗಲಿ, ನಮ್ಮ ಇಲ್ಲಿ ಕೋಶಾಧಿಕಾರಿ ಆದಂಥ ನಮ್ಮ ದೀಕ್ಷಿತ್ ಆಗಲಿ, ಎಲ್ಲರೂ ನಮ್ಮ ಕುದ್ರೋಳಿ ಕ್ಷೇತ್ರದ ಸಕ್ರಿಯ ಸದಸ್ಯರಾಗಿದ್ದಾರೆ. ಅದೇ ಪ್ರಕಾರ ಉಳ್ಳಾಳಕ್ಕೆ ಸಂಬಂಧಪಟ್ಟಿದ್ದಾರೆ, ಇಲ್ಲಿ ನಮ್ಮ ಕಣಿರಸಿಗೆ ಸಂಬಂಧಪಟ್ಟಿದ್ದಾರೆ, ಶಶಿಗೆ ಸಂಬಂಧಪಟ್ಟಿದ್ದಾರೆ. ಆದರೂ ಕೂಡ ನಾನೇಕೆಂದು ಹೇಳ್ತಾರೆ, ನನಗೆ ಈ ತರವಾಡಿನ ಸಂಬಂಧ ಸಾಧಾರಣ 44 ವರ್ಷಗಳ ಹಿಂದೆ ನಾನು ಮದುವೆ ಆದ ಬಳಿಕ ನನ್ನ ಶ್ರೀಮತಿಯರ ಅಣ್ಣ ಆಗಿನ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಗಿರಿಧರ್ ಅಂತೇಳಿ, ಅವರೊಟ್ಟಿಗೆ ಒಂದು ಸಲ ಬಂದಿದ್ದೆ ನಾನು ಇಲ್ಲಿಗೆ 44 ವರ್ಷಗಳ ಹಿಂದೆ. ಆವಾಗ ಇಲ್ಲಿ ನೀರಿನ ಅವಸ್ಥೆ ಇರಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಒಂದು ನೀರಿನ ಟ್ಯಾಂಕಿ ಮಾಡಿಕೊಂಡಿದ್ದೆ. ಆ ಥರ ನಾವು ಆ ಟೈಮಲ್ಲಿ ನಾನು ಇಲ್ಲಿ ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಆ ಬಳಿಕ ನಾನು ಬರೋದು ಕಮ್ಮಿ ಆಗಿದೆ. ಅಂದರೆ ನನ್ನ ಹೆಂಡತಿ ಮಕ್ಕಳು ಬರ್ತಿದ್ದರು. ಆದರೆ ಯಾವಾಗಲಾದರೂ ಬಂದು ಹೋಗಿದ್ದೆ, ವಿಷಯ ತಿಳಿಸಿದ್ದೇನೆ. ನಮ್ಮ ಆತ್ಮೀಯರಾದ ಜಯಂತರು ನನ್ನ ಹತ್ರ ಆಗಾಗ ಒಂದು ವಿಷಯ ಕೇಳ್ತಿದ್ರು. ಅವರಿಗೆ ಈ ಕ್ಷೇತ್ರದ ಆ ಒಂದು ವಾಸ್ತುನವರ ಎಲ್ಲ ಒಂದು ಅದರ ವಿನ್ಯಾಸ ಮಾಡಿಕೊಂಡು ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆ, ಅದಕ್ಕೆ ಬೇಕಾದ ಎಸ್ಟಿಮೇಷನ್ ಎಲ್ಲ ನಾನು ಮಾಡಿಕೊಟ್ಟಿದ್ದೇನೆ ಒಂದು 2-3 ವರ್ಷಗಳ ಹಿಂದೆ. ಅದೇ ಪ್ರಕಾರ ಈ ತರವಾಡಿಗೆ ಅದರದ್ದೇ ಆದ ಒಂದು ಹಿರಿಮೆ ಇದೆ. ಈ ಜಮೆ ಇದ್ರು ಅಂತ ಹೇಳಿದ್ರೆ ಎಲ್ಲ ಜಮೆ ಅಂದರೆ ಇಲ್ಲಿ ದೈವದ ಕೆಲಸ ಅಂದರೆ ಈ ದರ್ಶನ ಅದೆಲ್ಲ ನಡೆಯೋದಿಲ್ಲ. ಆದರೆ ಈ ನಾಗನ ವಿಷಯದಲ್ಲಿ ಇದಕ್ಕೆ ಒಂದು ಹಿರಿಮೆ ಇದೆ. ಇದಕ್ಕೆ ಸಾಧಾರಣ ಪುಲ್ಲಂಚೀಟಿಯ ಎಲ್ಲ ವರ್ಗದಲ್ಲೂ ಬಂದು ಇಲ್ಲಿ ನಾಗನಕ್ಕೆ ಪ್ರತಿಷ್ಠೆ ಮಾಡ್ತಾರೆ. ಆದರೆ ದೈವಕ್ಕೆ ಮಾತ್ರ ಅವರವ್ರದ್ದೇ ಆದ ಒಂದು ತರವಾಡು ಬೇರೆ ಬೇರೆ ಹೋಗಿ ಮಾಡ್ತಾ ಬಂದಿದ್ದಾರೆ. ಆದರೆ ನಾಗನ ವಿಷಯದಲ್ಲಿ ಮಾತ್ರ ಎಷ್ಟೋ ಸದರ ಒಂದು 2,000ದ ಮೇಲೆ ಇಲ್ಲಿ ತಂಬಿರಾಗ್ತದೆ ಅಂತ ಕೇಳಿಪಟ್ಟಿದ್ದೇನೆ. ಆದ ಕಾರಣ ಈ ತರವಾಡು ನಮ್ಮ ಇಡೀ 8 ಇಳೆಗಳಲ್ಲಿ ಒಂದು ದೊಡ್ಡ ಇಲೆ, ಸುವರ್ಣ ಪುಲ್ಲಂಚೀಟಿ ತರವಾಡು ಹೇಳಿದರೆ ನಮಗೆ ಹೆಮ್ಮೆ ಆಗ್ತಿದೆ. ಪ್ರತಿಯೊಬ್ಬರು ಕೂಡ ಈ ತರವಾಡಿಗೆ ಮುಂಚಿನಿಂದಲೂ ಬಂದು ಹೋಗ್ತಿದ್ದಾರೆ. ಆದರೆ ಇದರ ಒಂದು ಪುನಃಪ್ರತಿಷ್ಠೆ ಬ್ರಹ್ಮಕಲಶಕ್ಕಾಗಿ ಕೆಲವರಿಗೆ ಬರಲಿಕ್ಕೆ ಆಗಲಿಲ್ಲ. ನನ್ನ ಭಾವನಾದ ಶ್ರೀ ಗಿರಿಧರ್ ಅಲ್ಲಿ ಅಧ್ಯಕ್ಷರಾಗಿದ್ದರು. ಈಗಾಗಲೇ ಹೇಳಿದರೆ ಈ ನಮ್ಮ ಬಪ್ಪುಕಟ್ಟೆ ಇವರು ರಾಘವರು ಕೂಡ ಭಾರಿ ಒಂದು ಕೆಲಸ ಮಾಡಿದವರು. ಆದರೆ ಆಗಿಂದ ಈಗಿನವರು ಇರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಮಿತ್ರರಾದ ರೋಹಿತಾಶ್ ಅವರು ಸಾಧಾರಣ ಒಂದು 40 ವರ್ಷಗಳಿಂದಲೂ ಇಲ್ಲಿದ್ದಾರೆ. ಮತ್ತು ಹಿರಿಯರಾದ ನಮ್ಮ ಕುಡುಪು
ಹರಿಶ್ಚಂದ್ರ ಅವರು ಸಾಧಾರಣಗೆ 45-50 ವರ್ಷಗಳಿಂದ ಪರಿಚಯ ಇದೆ. ಆದರೆ ಅವರು ಕೂಡ ಮುಂಜಿನಲ್ಲಿದ್ದಾರೆ. ಈಗ ಅದಕ್ಕಾಗಿ ರಾಘವರ ಒಂದು ಅನುಪಸ್ಥಿತಿಯಲ್ಲಿ ಈಗ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಮಿತ್ರರಾದ ಜಯಂತ್ ಬೋಳಾರ್. ಆ ಜಯಂತ್ ಬೋಳಾರ್ ಬಂದ ನಂತರ ಅವರ ಒಟ್ಟಿಗೆ ಪುರಂದರು ಎಲ್ಲ ಸೇರಿ ಈ ತರವಾಡಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಕೂಡ ಆ ತಾಯಿ ಭಗವತಿ ಇಲ್ಲಿಯ ತರವಾಡಿನ ಎಲ್ಲ ಶಕ್ತಿಗಳು ಅವರ ಆಯುರಾರೋಗ್ಯ ಜನಸಂಪತ್ತು ಕೊಟ್ಟು ಕರುಣಿಸಲಿ. ಹಾಗೂ ಇಲ್ಲಿಗೆ ಈ ತರವಾಡಿಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದೆ ಈ ತರವಾಡಿನ ಬ್ರಹ್ಮಕಲಶ ಆದ ಇಂದಿನಿಂದ ಸಲುವಾಗಿ ಈ ತರವಾಡಿನ ಎಲ್ಲ ಕುಟುಂಬಕ್ಕೂ ಈ ಆಸುಪಾಸಿಗೂ ಈ ತರವಾಡಿಗೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳಿಗೂ ಆ ತಾಯಿ ಭಗವತಿ ಒಳ್ಳೆ ರೀತಿಯ ಅನುಗ್ರಹ ಕೊಡಲಿ. ಇನ್ನು ಮುಂದೆ ಕೂಡ ಉಳಿದ ಎಲ್ಲ ಕೆಲಸಗಳು ಸುಗಮವಾಗಿ ನಡೆಯಲಿ. ಕ್ಷೇತ್ರಕ್ಕೆ ಒಂದು ಕೊಡಿ ಮರದ ಅವಶ್ಯಕತೆ ಇತ್ತು. ಅಂಚ ಕ್ಷೇತ್ರ ಸಮಿತಿ ದಕ್ಕಲು ಪೂರ ಕೊಡಿ ಮರಕ್ಕೆ ಬೋಡಿತ್ತನಂಚಿನ ಮರನ ತೂಯರೆ ಪೋಯರು ಮರನ ತೂದು ಬತ್ತೆ ಮರ ಒಂಜಿ ಬಾರಿ ಕಾಡದ ಮಧ್ಯ ಇಡ್ತಂಡ ಏಕೆ ಪೋಪನಂಚಿನ ರಸ್ತೆ ಸರಿ ಇಚ್ಚಾಂಗ ಆಡಲ ಮಲ್ಲೆತ್ತು ಎಂಕೆಲ್ಲ ಪೂರ ಸಮಿತಿ ದಕ್ಕಲು ಉಳ್ಳೇರು ಐನು ಕಡ್ತದ್ದು ತುಂಬೊಂದು ಬರೋಲಿ ಪನ್ಪುನಂಚಿನ ಆ ಒಂಜಿ ಭರವಸೆ ಹಾಕ್ಲಾಡಾಯ್ತು. ಅಂಚ ಒಂಜಿ ದಿನ ನಿಗಾದಿ ಮಂತೇರು ಪೂರ ಕ್ಷೇತ್ರ ಸಮಿತಿದ ಅಧ್ಯಕ್ಷರು ಅಂಚನೆ ಅಕಲ್ನ ಕಾರ್ಯದರ್ಶಿ ದಾಖಲು ಪೂರ ಎಲ್ಲ ಮರನ ಕಡ್ತೇರು ಕಡ್ತದು ಕನಾಯರ ರೆಡಿ ಆಯರು ಆಂಡ ದಾದವನ್ ಪುಣ್ಯ ಪಂಡ ದುಂಬುದ ದಿನ ರಾತ್ರಿಗೆ ಜೋರು ಬರ್ಸ ಬತ್ತಿತ್ತು. ಅಕಲು ಬರ್ಪುನ ಸಾದಿ ಒಂಜಿ ಕಂಡದ ಮಧ್ಯ ಅಂಚ ಆ ಬರ್ಸ ಬತ್ತಿನ ಇಡ್ದವರ ಕಂಡದ ನೀರಾತು ಇಡೀ ಕೆಸರಾತಂದು ಮಲ್ಲೆತ್ತು ಪಂಡದು ಪೋಯರು ಮರನ ಕಡ್ತೇರು ಪೂರೆಲ್ಲ ಜೈಕಾರ ಪಾಡೊಂದು ಬತ್ತೇರು ಕಂಡ ಪಾಸಾಂಡು ದೇವಸ್ಥಾನ ಬತ್ತಂಡು ಮರ ದೇವಸ್ಥಾನ ಜಬಡಾಯರು ಕೆಲವೇರು ಅವಳು ಪಾತೇರೊಂದಿತ್ತೇರು ಎಂಕ್ಲೆಗೆ ಮರ ಕಡ್ತದ ಅತಿ ದೂರ ಬಂದಾಗ ದಾಲ ಆಯಸಾದಜಿ ಆ ಕಂಡದ ಪಾಸಾನಗ ಇಂಚಿನ ಮರ ಭಾರಿ ದಿನ ಭಾರ ದಿನ ಆಯ್ಲಕ್ಕ ತೋಜೊಂದಿತ್ತಂಡು ಇಂಚಿನ ಆ ಕಂಡಡ ಉಪಾದ್ರ ಉಪ್ಪೋಡು ಒಂದು ಅಂಚ ಮುಗಲು ಪೂರ ಮರ ಛಾಯರು ಕೈಕಾರದೆಕ್ಕರೆ ಪೋಯರು ಇನ್ನೇನು ಒಂಜಿ ದೂರಡು ಅವೇ ಸಮಿತಿದ ಒಂಜಿ ಜವನೆ ತೂಂದುಲ್ಲೆ ಕೆಲವೆರ್ನ ಕಾರ್ಡ್ ಮಾತ್ರ ಕೆಸರಾತಂಡು ಕೆಲವೆರ್ನ ಕಾರ್ಡ್ ಕೆಸರಾತಂಚಿ ಆಲೋಚನೆ ಮಂತೆ ಬನ್ನಾಗ ಪೂರೆಲ್ಲ ತುಂಬೋದು ಆ ಕಂಡಡೆ ಕೆಸರಡೆ ಬೈದೇರು ಅಡ ಕೆಲವೆರ್ನ ಕಾರ್ಡ್ ಕೆಸರಾತಂಡು ಕೆಲವೆರ್ನ ಕಾರ್ಡ್ ದಾನ ಕೆಸರಾತಜಿ ಅಂಚ ಒರಿಯನ್ನು ಲೆತ್ತದ ಮೇಲೆ ಕೇಂಡೆ ಅಣ್ಣ ಇರ್ಲ ಮರಕ್ಕೆ ಪುಗೆಲ್ ಕೊಡ್ತಾರಂತ ಅಂದು ಇದು ಕನ್ನಡ ಇತ್ತ ಬತ್ತೀನಿ ಅಂದು ಏನ ಕಾರ್ಡ್ ದಾನ ಕೆಸರಾತಜಿ ಯಾನ ಕನ್ನಡದ ಬನ್ನಾಗ ಆ ಮರಟೆ ನೇಲೋದು ಬತ್ತೀನಿ ಅಂತ ದಯಂದು ಯಾನಿಂದು ಪನ್ಪಾಯನ್ ಪನ್ನಾಡ ತರವಾಡು ಪನ್ಪುಣ ಪೂರೆಲ್ಲ ಪುಗೆಲು ಕೊರ್ಪುನಂಚಿನ ಒಂಜಿ ಕರ್ತವ್ಯ ಪುಗೆಲು ಕೊರ್ಪುನಂಚಿನ ಒಂಜಿ ಕರ್ತವ್ಯ ಇನಿ ವರ್ಷಗ ಹೊರ ಬತ್ತದ ಎನ್ನ ದಲ ಒಂಜಿ ಸಾರನ 2 ಸಾರನ ಕೊರ್ನಾಂಡ ತರವಾಡು ಎಡ್ಡೆ ಪುಜಿ ತರವಾಡದ ಎಂಚಿನ ಆಶೀರ್ವಾದ 100 ತಿಕ್ಕುಜಿ ತರವಾಡು ಉಪ್ಪುನಿ ದಾದ ಅಂತ ಪನ್ನಾಂಡ ನಿನ್ನ ಬೆಂದಿನ ಇದ್ದ ದಾಲಾಂಡ ಕೊರೋಡು ನಿನ್ನ ಶಕ್ತಿ ದಾದ ಉಂಡು ಐನ ಮೂಲ ವಿನಿಯೋಗ ಮನ್ಪೋಡು ಇಂದು ತರವಾಡು ಈ ತರವಾಡು ದಾಯಮಂತದೇರು ಹಿರಿಯಕ್ಲೆಕ್ಕದಲ್ಲ ಬೇಲೆ ಇಜ್ಜಂದೆ ತಿಯಾ ಸಮಾಜದ ಸಂಘಟನೆದ ಒಂಜಿ ಮೂಲದಾತ ಅಂತ ಪನ್ನಾಂಡ ತರವಾಡು ಇನಿ ವಾ ಸಮಾಜ ತೂಲೆ ತರವಾಡಿಗೆ ತರವಾಡದ ನಡಪುನಂಚಿನ ಕ್ಷೇತ್ರಲು ಉಂಡ ತಿಯಾ ಸಮಾಜಡ್ ತರವಾಡದ ನಡಪುನಂಚಿನ ಕ್ಷೇತ್ರಲು ಭಗವತಿ ಕ್ಷೇತ್ರಲು ಅವು ತರವಾಡದ ನಡಪುನಂಚಿನ ಕ್ಷೇತ್ರಲು ಇನ್ನು ದಾಯಮಂದದೇರಂತ ಪನ್ನಾಂಡ ತರವಾಡು ಪನ್ನಾಂಡ ನಮ್ಮ ಒಂಜಿ ಕುಟುಂಬ ನಮ್ಮ ಒಂಜಿ ತರವಾಡು ಆ ರೀತಿಯ ಒಂಜಿ ಕನೆಕ್ಷನ್ ಒಂಜಿ ಪೆಚ್ಚೋಕುಲ್ಲಕಂದಿನ ಒಂಜಿ ಕುಟುಂಬ ಅಂಚಿನ ಎನ್ಮ ತರವಾಡು ಅಂಚಿನ 18 ಕ್ಷೇತ್ರಲು ವರ್ಷಕ್ಕೆ ಬರ ಈ ಪೂರ ಕುಟುಂಬಲು ಕ್ಷೇತ್ರಡೆ ಒಟ್ಟಿಗೆ ಆವಡು ವರ್ಷಡೆ ವರ ನಿಖಲ್ನ ಕುಟುಂಬಡೆ ಈ ಕುಟುಂಬದ ಜನಕಲು ಪೂರ ಒಟ್ಟಿಗೆ ಆವಡು ನಿಖಲ್ನ ಮೋನೆದ ಪರಿಚಯ ನಿಖಲ್ನ ಸಂಬಂಧ ಎಂಚಿನ ನಿಖಲ್ನ ಕಷ್ಟ ಸುಖಲು ಎಂಚಿನ
ಪನ್ಪುನಂಚಿನ ವಿಚಾರ ವಿನಿಮಯಲು ಅವಳು ಬರೋಡು ಪನ್ಪುನಂಚಿನ ಉದ್ದೇಶ ಎಂಕಲ್ನ ಹಿರಿಯನಂಕಲ್ನ ಆಂಡ ಇನ್ನೀನಂಕ ಪುರ್ಸೋತೀಜ್ ನಮ್ಮ ವರ್ಷಗೊರ ತರವಾಡದ ಪರ್ವ ಬನ್ನಗ ಪೋಪ ನಮ್ಮ ಯಥಾನುಶಕ್ತಿ ದಾದವುಂಡು ಕುರ್ಪ ಅವು ಬರ್ಪ ಅವು ಯಾನಕಡ ಪಂಡಿಲಕನೆ ಐನು ತುಂಬುನಕುಲು ಏರನ್ ಪಂಡಾಂಡ ಅಧ್ಯಕ್ಷೆ ಕಾರ್ಯದರ್ಶಿನಕಲು ಪಕ್ಕ ಅಲ್ಪ ಇತ್ತಿನ ಒಂತೆ ಸಮಿತಿದ ಜನಕುಲು ಅವು ಆಯರಬಲ್ಲಿ ಇನಿ ತೀಯಾ ಸಮಾಜ ಅಂತ ಪಂಡಾಂಡ ಭಾರಿ ಮಲ್ಲ ಸಮಾಜ ಭಾರಿ ಸಂಘಟನೆಗೆ ಒತ್ತು ಕೊರದು ನಮ್ಮ ಹಿರಿಯಕ್ಕಲ್ ಮಂತಿನಂಚಿನ ಸಮಾಜ ನಮ್ಮ ಇನಿ ಒಟ್ಟಿಗೆ ಉಲ್ಲಾನ ಅಂದಿಕೆ ಅನ್ನಾಂಡ ಐಕು ಉತ್ತರ ನಿಕ್ಕಲಿ 1,000 ಇಲ್ಲದ ಒಂಜಿ ಕುಟುಂಬ ಇನ್ನು ಬೆರಳೆಣಿಕೆ ದಾತ ಜನ ಯಾಕಂದ್ರೆ ಪಂಡೇರು ಭರಣಿ ಸಾರಿ ಬ್ರಹ್ಮಕಲಶಕ್ಕೆ ಯಾಕಂದ್ರೆ ಆ ಕಾರ್ಯಕ್ರಮಕ್ಕೆ ಭಾರಿ ಜನ ಇರ್ತದೆ ಅವು ಬೇತ ಸಮಾಜದಾಗೆಲ್ಲ ಬತ್ತುತ್ತಾರೆ ಯಾರು ಐನು ನಮ್ಮ ಲೆಕ್ಕಪತ್ರ ಬಲ್ಲಿ ಯಾಪ ನಮ್ಮ ಸಮಾಜದ ಕಾರ್ಯಕ್ರಮ ಒಪ್ಪನಾಗ ಅವು ನಮ್ಮ ಇಲ್ಲದ ಕೆಲಸ ಆ ಕೆಲಸನ ಮಂತನಾಡ ಮಾತ್ರ ಇನ್ನು ನಮ್ಮ ದಾದ ದೈವ ದೇವರಿಗೆ ಪೂಜೆ ಕೊರಪ ಅವು ಇಡೀ ನಮ್ಮ ಸಮಾಜಕ್ಕೆ ನಮ್ಮ ಕುಟುಂಬಕ್ಕೆ ಅವು ಫಲಿತಾಂಶ ತಿಕ್ಕೊಂಡು ಫಲ ತಿಕ್ಕೊಂಡು ಐನು ನಮ್ಮ ನೆನಪೋಡು ಇನಿ ಯಾನೊಂಜಿ ಮೂಜಿ ತಿಂಗಳದ್ದು ದುಂಬರ ಈ ಕ್ಷೇತ್ರಕ್ಕೆ ಕೆಲಸ ಅನ್ನಕ್ಕೆ ಬತ್ತಿತ್ತ ಇನಿಕ್ಕೆಲ್ಲ ಆ ಮೂಜಿ ತಿಂಗಳದ ಪಿರವದ ಕೆಲಸ ತೂನಾಗ ನಿಶ್ಚಾವದ್ಲ ಏಕೆ ಆಶ್ಚರ್ಯ ಆಗ್ಕೊಂಡು ಒಂಜಿ ತರವಾಡದ ಇಲ್ಲದ ಆ ಶ್ರಮದಾದ ಯಾನ ದಾಯನ್ ಪನ್ಪಾಯನ್ ಪಣ್ಣಾಡ ಏಕೆ ನೂದು ಗೊತ್ತುಂಡು ಒಂಜಿ ದೇವಸ್ಥಾನನ ನಡಪಾಯರೆ ಏತ ಕಷ್ಟ ಉಂಡು ಒಂದು ಪಂಡದ ಗಣೇಶ್ ಕುಟ್ಟಲ್ಪಾಡಿಗಳ ಗೊತ್ತು ನಮ್ಮ ಲಕ್ಷ್ಮಣ ಸಾಲ್ಯಾನರಿಗೆ ಗೊತ್ತು ಅಂಚನೆ ಚಂದ್ರಶೇಖರ ಅರೆಗ್ಲ ಗೊತ್ತು ದಾಯನ್ ಪನ್ನಾಡ ಒಂಜಿ ವ್ಯವಸ್ಥೆ ಏರಾಣ ಜವಾಬ್ದಾರಿಗೆ ತೊಂಡಾಂಡ ಐನ ಸಂಪೂರ್ಣವಾದ ಮುಗಿಪೋಡೈತನಾಂಡ ಆಯನ ತರಕ್ಕೆ ಪಾಡ್ದು ಬಿಟ್ಪೇರು ಅವು ಆಯರ ಬಲ್ಲಿ ಭಗವತಿ ದೇವಸ್ಥಾನ ಭಗವತಿ ಕ್ಷೇತ್ರ ಏರೆಗೆ ಪನ್ನಾಂಡ ಅವು ನಮ್ಮ ಎನ್ಮ ತರವಾಡುಗಳ ಪೂರೆಲ್ಲ ನಮ್ಮ ಕುಲದೇವರಾಯನಂಚಿನ ಭಗವತಿ ಸಾಕ್ಷಾತ್ ಆದಿಶಕ್ತಿ ಒಂಜಿ ನೆನಪು ಪಡೆ ಲಕ್ಷ್ಮಿ ಸ್ವರೂಪ ಸರಸ್ವತಿ ಸ್ವರೂಪವಾಯಿನಂಚಿನ ಭಗವತಿ ಏರೆ ಆತ್ಮಸಾಕ್ಷಿಯಾದ ಅಪ್ಪನ ಸೇವೆನ ಮನ್ಪೇರ ನೂದೈಕ ನೂದು ಇನಿ ಮುಟ್ಟ ಕೈ ಬಿಡ್ತು ಜೇರು ಅವು ಯಾನ ಆತ್ಮಸಾಕ್ಷಿಯಾದ ಬನ್ಪೆ ನಮ್ಮ ಯಾಪ ಬಾಂದೆ ಕೊಲ್ಲುವನ ಅಪ್ಪೆ ಆತೇಕೆ ಉಂಟುಡು ಈ ಯಾಪ ಎನ್ನ ಕೈತರೆ ಬರ್ತದೆ ಚಾಕಿರಿ ಮನ್ಪನ ಅಪ್ಪೆ ಯಾಪಲ ಕಾಸಿಗೆ ರುಚಿ ನಿನ್ನ ಚಾಕಿರಿಗೆ ತಕ್ಕ ಯಾನ್ ಕೂಲಿ ಕೊರ್ಪೆ ಒರಿ ಕೆಲಸದೇ ಏತ ಎಡ್ಡ ಕೆಲಸ ಮಂತನಾಡ ಮಾತ್ರ ಆಯನ ದನಿ ಆಯನ ಮೆಚ್ಚುವೆ ಅಂಚೆನೆ ದೇವರ್ಲ ನಮ್ಮ ಏತ ಪೊರ್ಲುಡೆ ಏತ ನಿಸ್ವಾರ್ಥವಾದ ಚಾಕಿರಿ ಮನ್ಪನ ಅಪಗ ದೇವರೇ ದೈವಲು ನಮ್ಮನ್ನು ಕೈಪತ್ತುಂಡು ಇನಿ ಕುಟುಂಬಡೆ ಈತ ನಮ್ಮ ತರವಾಡಡಿ ಈತ ಆಂಡಲ ಸಭೆ ಸೇರ್ಯಾರೆ ಕಾರಣದಾದ ಅನ್ಪನ್ನಾಂಡ ನಮ್ಮ ಪುಂಜೋಲು ನಿರಂತರವಾದ ಕುಟುಂಬಗೆ ಸೇವೆ ಬಂದ್ಬಿಟ್ಟು ಇನ್ನು ಓಲು ಬೋಡೈತನಾಡ ತೂಲೆ ಕುಟುಂಬಡೆ ನೂದು ಕೆಲಸ ಬಂದ್ಬಿಡಿ ಏರನ್ ಬಣ್ಣಾಂಡ ಇಲ್ಲಲ್ದ ಪೊಂಜೋಲು ಯಾಪ ಕುಟುಂಬಕ್ಕೆ ಬರ್ಪೇರ ಆಂಜೋಲು ಹಾಕಲ ಪಿರಾವಳು ನೂದು ಬರ್ಪೇರು ಎನ್ನ ಬಿಡೋದಿಲ್ಲ ಇದೇ ಕುಟುಂಬದಾರು ಗಣೇಶ್ ಕುಟ್ಟಾಲ್ಪಾಡಿನ ಬಿಡೋದಿಲ್ಲ ಇದೇ ಕುಟುಂಬದಾರು
ಅಂಚ ಹಿಡ್ದವರ ಒಂದು ಕುಟುಂಬ, ಒಂದು ತರವಾಡು, ಒಂದು ಕ್ಷೇತ್ರ ಇಂದು ಪೂರ ಒಂದು ತೀಯ ಸಮಾಜದ ಒಂದು ಶಕ್ತಿ. ಆ ಶಕ್ತಿನೇ ವಿನಾಯಕ ಮನ್ಪನಾಡ ನಮ್ಮ ಪೂರ ಭಕ್ತಿಡ್ ಸೇವೆ ಮಂತನಾಡ ಮಾತ್ರ ಆ ಶಕ್ತಿ ನಂಗೆ ಶಕ್ತಿ ಕೊರ್ಪುಡು. ದುಂಬದ ದಿನಟ್ ಇಂಚಿನ ತರವಾಡುಲು ನಮ್ಮ ಕ್ಷೇತ್ರಲು ಬೆಳಗೊಡಾಂಡ ಪ್ರತಿ ತೀಯ ಸಮಾಜದ ಬಾಲೆಡ್ದ ಪತ್ತಿನ ಪರಬೇರು ಮುಟ್ಟ ಆ ದೈವ ದೇವಸ್ಥಾನಕ್ಕೆ ಬರ್ತದೆ, ತಮ್ಮ ಚಾಕರಿನ ಮಂತದ ದೇವರಡ ನಟ್ಟೋಡು ಆನಗ ಮಾತ್ರ ನಮ್ಮ ಸಮಾಜ ನನಾತು ಉದ್ಧಾರ ಸಾಧ್ಯತೆ ಉಂಟು. ನಮ್ಮ ಕಿಂಚಿತ್ ಗೌರವವನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ತಂತ್ರಿಗಳಾದಂತಹ ಶ್ರೀ ಕಣ್ಣೋತೀರ್ಥ ಸನ್ನಡಕ ಕೃಷ್ಣ ಭಟ್ರವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀ ತಿಮಿರಿ ಬೆಳ್ಚಪ್ಪಾಡ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ತರವಾಡಿನವರೇ ಆಗಿದ್ದು ನಮ್ಮ ಕೇಳಿಕೆಯ ಮೇರೆಗೆ ಇಲ್ಲಿಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ಅಮ್ಮುಂಜೆ ಇಲ್ಲಿಯ ಗುರೂಜಿಯವರಾದಂತಹ ಶ್ರೀ ವಿಜಯ ಸುವರ್ಣ ಪೊರಳಿ ಇವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾದಂತಹ ಚಂದ್ರಾಸ್ ಉಳ್ಳಾಳ್ರವರಿಗೂ, ಹಾಗೆ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದಂತಹ ಗಣೇಶ್ ಕುಂಟಾಲ್ಪಾಡಿ ಅವರಿಗೂ, ಕನಿಲ ಕ್ಷೇತ್ರದ ಅಧ್ಯಕ್ಷರಾದ ಲಕ್ಷ್ಮಣ್ ಸಾಲ್ಯಾನ್ರವರಿಗೂ, ತೀಯ ಸಮಾಜದ ಮುಂಬೈ ಇದರ ಅಧ್ಯಕ್ಷರಾದ ಚಂದ್ರಶೇಖರ್ ಬೆಳ್ಚಾಟ್ರವರಿಗೂ, ಉದ್ಯಮಿಗಳಾದಂತಹ ಸುರೇಶ್ ಬಂಗೇರ್ರವರಿಗೂ, ಹಾಗೆ ಉದ್ಯಾವರ ಮಾಡದ ಶ್ರೀ ಸುಕುಮಾರ ಶೆಟ್ಟಿಯಾನೆ ಮಂಜು ಭಂಡಾರಿ ಇವರಿಗೂ, महागणपति पादारविंदಕ್ಕೆ ಗೋವಿಂದಾನಿ ಗೋವಿಂದ ಕಟೀಲ ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸ್ಥಳದಲ್ಲಿ ನೆಲೆಸಿರುವ ದೇವದೇವರುಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಶ್ರೀಮತ್ ರಮಾರಮಣ ಗೋವಿಂದ